ನಮಸ್ಕಾರ ವೀಕ್ಷಕರೇ, ಮಂಗಳೂರು ಜುವೆಲ್ಸ್ ಅರ್ಪಿಸುವಂತಹ ಸುದ್ದಿ ಸಾದರಪಡಿಸುವಂತಹ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಹೇಮಾ ಜಯರಾಮ್. ಎಸ್ ವೀಕ್ಷಕರೇ, ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಇದೊಂದು 10ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನಾವು ಮಂಗಳೂರು ಜುವೆಲ್ಸ್ ಕಡೆಯಿಂದ ಒಂದು ಆಭರಣವನ್ನ ನಿಮಗೆ ಡಿಸ್ಪ್ಲೇಲಿ ತೋರಿಸ್ತಾ ಹೋಗ್ತೀವಿ. ಆ ಒಂದು ಆಭರಣದ ನಿಖರವಾದ ಬೆಲೆಯನ್ನ ನೀವು ಗೆಸ್ ಮಾಡಿ ಕರೆ ಮಾಡಿ ನಮಗೆ ತಿಳಿಸಿದಲ್ಲಿ ನಿಮಗೆ ಮಂಗಳೂರು ಜುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನವನ್ನ ಗೆಲ್ಲುವಂತಹ ಸದಾವಕಾಶ. ಜೊತೆಗೆ ಯಾರೆಲ್ಲ ಕರೆ ಮಾಡಿರ್ತಾರೋ ನಿಮ್ಗೆಲ್ರಿಗೂ ಕೂಡ ಒಂದು ವಿಶೇಷವಾದ ಬಹುಮಾನವನ್ನ ಮಂಗಳೂರು ಜುವೆಲ್ಸ್ ಅವರು ನಿಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಮಿಸ್ ಮಾಡದೆ ಕರೆ ಮಾಡಿ ಈ ಒಂದು ನಾವು ತೋರಿಸ್ತಾ ಇರುವಂತಹ ಆಭರಣದ ಬೆಲೆಯನ್ನ ಗೆಸ್ ಮಾಡಿ ನಮಗೆ ತಿಳಿಸಿ. ಒಂದು ವೇಳೆ ನೀವು ನಿಖರವಾದ ಬೆಲೆಯನ್ನ ಹೇಳಿದ್ರೆ ಅಥವಾ ಸಮೀಪವಾದಂತಹ ಬೆಲೆಯನ್ನ ಹೇಳಿದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ನಾವೊಂದು ಆಭರಣದ ನಿಖರವಾದ ಬೆಲೆ ಎಷ್ಟು ಅನ್ನೋದನ್ನ ಅನೌನ್ಸ್ ಮಾಡ್ತೀವಿ. ಜೊತೆಗೆ ವಿನ್ನರ್ ಯಾರು ಅನ್ನೋದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಸೊ ಕಾರ್ಯಕ್ರಮವನ್ನ ಕೊನೆವರೆಗೂ ನೋಡ್ತಾ ಇರಿ, ಮಿಸ್ ಮಾಡದೆ ಕರೆ ಮಾಡಿ ಅದೃಷ್ಟ ಪರೀಕ್ಷೆ ಮಾಡೋದನ್ನ ಯಾವತ್ತು ಹಿಂದೇಟನ್ನ ಹಾಕಬೇಡಿ. ಎಸ್, ಇವತ್ತು ನಮ್ಮ ಜೊತೆಗೆ ಮಂಗಳೂರು ಜುವೆಲ್ಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಅಲ್ಲಿನ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ದಿವ್ಯಾ ಅವರಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ಎಸ್, ಇವತ್ತು ಪ್ರತಿ ಸಂಚಿಕೆಯಲ್ಲಿ ಕೂಡ ಒಂದು ವಿಶೇಷ ಅಂತಂದ್ರೆ ಚಿನ್ನ ಅಂತಂದ್ರೆ ಮಹಿಳೆಯರು ಚಿನ್ನ ಪ್ರಿಯರು ಅಂತ ಯಾವಾಗಲೂ ನಾವು ಹೇಳ್ತೀವಿ. ಆದರೆ ನಮ್ಮ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳಿದ್ರೆ, ನಮಗೆ ಮಹಿಳೆಯರು ಎಷ್ಟು ಸಂಖ್ಯೆಯಲ್ಲಿ ಕರೆಯನ್ನ ಮಾಡ್ತಾರೋ ಅಷ್ಟೇ ಸಂಖ್ಯೆಯಲ್ಲಿ ಪುರುಷರು ಕೂಡ ಕರೆಯನ್ನ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ತುಂಬಾ ಖುಷಿ ಅಂತ ಅನ್ಸುತ್ತೆ. ಬರೀ ಮಂಗಳೂರು, ಬೆಂಗಳೂರು ಹಾಗೆ ನಮ್ಮ ಪುತ್ತೂರು ಭಾಗದ ಹಲವು ಕಡೆಗಳಿಂದ ಪುರುಷರು ಕರೆಯನ್ನ ಮಾಡಿ ಆ ಒಂದು ಚಿನ್ನದ ರೇಟನ್ನ ಗೆಸ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಪುರುಷರಿಗೆ ಒಂದು ಖುಷಿಯನ್ನ ಕೊಡಬೇಕು, ಅವರಿಗೂ ಕೂಡ ಒಂದು ಗಿಫ್ಟ್ ಗೆಲ್ಲುವಂತ ಅವಕಾಶವನ್ನ ಕೊಡಬೇಕು ಅಂತ ಮಂಗಳೂರು ಜುವೆಲ್ಸ್ ಅವರು ಇವತ್ತು ವಿಶೇಷವಾದ ಆಭರಣವನ್ನ ನಿಮಗೆ ಪರಿಚಯಿಸ್ತಾ ಇದ್ದಾರೆ. ಎಸ್, ಗಂಡಸರು ಇವತ್ತು ಮಿಸ್ ಮಾಡಬೇಡಿ. ಎಷ್ಟೇ ಬ್ಯುಸಿಯಾಗಿ ಕೆಲಸದಲ್ಲಿದ್ದರೂ ಕೂಡ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿ ನಿಮ್ಮ ಕೈಗೂ ಚೆನ್ನಾಗಿರುವಂತಹ ಬಂಗಾರದ ಬ್ರಾಸ್ಲೈಟ್ ಇವತ್ತು ಬರೋದಕ್ಕಿದೆ. ಎಸ್, ನಾವಿವತ್ತು ನಿಮಗೆ ಡಿಸ್ಪ್ಲೇ ತೋರಿಸ್ತಾ ಇರುವಂತಹ ಆಭರಣವನ್ನ ಒಂದ್ಸಲ ನೋಡ್ಕೊಂಬನ್ನಿ. ಎಸ್, ದಿವ್ಯಾ ಅವರೇ, ಈ ಒಂದು ಆಭರಣದ ಬಗ್ಗೆ ಡೀಟೇಲ್ಸ್ ಅನ್ನ ನಮ್ಮ ಗ್ರಾಹಕರಿಗೆ ನಮ್ಮ ವೀಕ್ಷಕರಿಗೆ ಕೊಡೋದಾದ್ರೆ. ಮ್ಯಾಮ್, ಇದು ಜೆಂಟ್ಸ್ ಬ್ರೇಸ್ಲೆಟ್. ಅಂದ್ರೆ ಎಲ್ಲ ಲೇಡೀಸೇ ಕಾಲ್ ಮಾಡ್ತಾ ಇದ್ರು. ಸೊ ಎಲ್ಲ ಲೇಡೀಸ್ ಜೆಂಟ್ಸ್, ನಮ್ಗೆ ಫಸ್ಟ್ ಎಪಿಸೋಡ್ ಅಲ್ಲೆಲ್ಲ ಲೇಡೀಸ್ ಮಾತ್ರ. ಈಗ ಜೆಂಟ್ಸ್ ಎಲ್ಲ ಇಂಟ್ರೆಸ್ಟ್ ಅಲ್ಲಿ ಕಾಲ್ ಮಾಡ್ತಿದ್ದಾರೆ. ಸೊ ಅವರಿಗೆ ಬೇಜಾರ್ ಮಾಡಬಾರ್ದು ಅಂತ ಹೇಳಿ ನಾವು ಜೆಂಟ್ಸ್ ಬ್ರೇಸ್ಲೆಟ್ ಅನ್ನ ತಂದಿದೀವಿ. ಡಿಸೈನ್ ಅನ್ನ ನೋಡ್ಬೋದು ಹೇಗಿದೆ ಅಂತ ಹೇಳಿ. ಆಚೆ ಲೈಟ್ ವೆಯ್ಟ್ ಅಂತಾನೂ ಅಲ್ಲ, ತುಂಬಾ ಹೆವಿ ಅಂತಾನೂ ಅಲ್ಲ, ನಾರ್ಮಲ್ ರೇಂಜ್ ಅಲ್ಲಿ ಇದೆ ಇದು. ಸೊ ಇದು ಒಳ್ಳೆ ಡಿಸೈನ್, ನಮಗೆ ತುಂಬಾ ಆರ್ಡರ್ ಕೂಡ ಬಂದಿದೆ. ನೀವು ನೋಡ್ಬೋದು ಹೇಗಿದೆ ಡಿಸೈನ್ ಅಂತ. ಸೊ ಇದು ಲೈಟ್ ವೆಯ್ಟ್ ಅಲ್ಲ, ತುಂಬಾ ಹೆವಿ ಅಂತಾನೂ ಅಲ್ಲ ಅಂತ. ಓಕೆ, ಒಂದು ರೀಸನೇಬಲ್ ಪ್ರೈಸ್, ಒಂದು ಅಂದಾಜು ರೇಟಿಗೆ ನಮಗೆ ತಗೊಳ್ಬೇಕು ಅನ್ನುವ ಮನಸ್ಸಿದ್ದವರಿಗೆ ತಗೊಳ್ಳುವಂತಹ ಡಿಸೈನ್. ಜೊತೆಗೆ ಅಷ್ಟು ತೀರಾ ಹೆವಿ ಅಲ್ಲ ಅಂತ ಅನ್ಸಿದ್ರು ಕೂಡ ಡಿಸೈನ್ ಅಲ್ಲಿ ತುಂಬಾ ಚಿನ್ನ ಇದೆ ಅನ್ನೋ ತರ ಕಾಣಿಸುತ್ತೆ. ಹಾಗಾಗಿ ಈ ಮದುವೆ ಸಂಭ್ರಮದಲ್ಲಿರುವಂತಹ ಮದುಮಕ್ಕಳಿಗೆ ಮದುಮಗನವರಿಗೆ ಈ ತರ ಇನ್ನೇನೋ ವಿಶೇಷ ಸಂದರ್ಭಗಳಲ್ಲಿ ಯಾರಿಗೋ ಗಿಫ್ಟ್ ಮಾಡಬೇಕು ಅಥವಾ ನಮ್ಮ ಕ್ಲೋಸ್ ಇರೋರಿಗೆ ಗಿಫ್ಟ್ ಮಾಡಬೇಕು, ಅಮ್ಮ ಮಗನಿಗೆ ಗಿಫ್ಟ್ ಮಾಡಬೇಕು, ಹೆಂಡತಿ ಗಂಡನಿಗೆ ಗಿಫ್ಟ್ ಮಾಡಬೇಕು ಅಂತಂದ್ರೆ ಬೆಸ್ಟ್ ಆಯ್ಕೆ. ಸೊ ಮಿಸ್ ಮಾಡಬೇಡಿ, ಕರೆ ಮಾಡಿ. ನೋಡಿ, ನಮ್ಮ ಗಂಡಸರಿಗೆ ನೋಡಿ, ಇವತ್ತು ನಾವು ಚಿನ್ನವನ್ನ ನಿಮಗೋಸ್ಕರ ತೋರಿಸ್ತಾ ಇದ್ದೀವಿ. ಈ ಒಂದು ಅವಕಾಶವನ್ನ ಮಿಸ್ ಮಾಡಬೇಡಿ. ಯಾವಾಗಲೂ ನಮ್ಮ ಹೆಂಡತಿ ಕೊಡೋದಕ್ಕೆ ಅಂತ ಗಂಡಸರು ಕರೆ ಮಾಡ್ಕೊಂಡು ಹೇಳ್ತಾ ಇದ್ರು. ಎಸ್, ಬರ್ತೀವಿ, ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡ್ತೀವಿ, ಚಿನ್ನವನ್ನ ಖರೀದಿ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ರು. ಎಸ್, ನಿಮಗೆ ಗಂಡಸರಿಗೆ ಈಗ ಮಂಗಳೂರು ಜುವೆಲ್ಸ್ಗೆ ಬರೋದಕ್ಕೆ ಒಂದೊಳ್ಳೆ ಅವಕಾಶವನ್ನ ನಾವು ಮಾಡಿಕೊಟ್ಟಿದ್ವಿ. ಸೊ ಎಷ್ಟೋ ಗಂಡಸರು ಬೇರೆ ಬೇರೆ ಕಡೆಯಿಂದ ಫೋನ್ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಲಾಸ್ಟ್ ಸಂಚಿಕೆಯಲ್ಲಿ ಕೂಡ. ಇವತ್ತು ಕೂಡ ನಿಮ್ಮಿಂದ ಹೆಚ್ಚಿನ ಕರೆಯನ್ನ ನಾವು ನಿರೀಕ್ಷೆ ಮಾಡ್ತೀವಿ. ಎಸ್, ಜೊತೆಗೆ ಮಂಗಳೂರು ಜುವೆಲ್ಸ್ ಈ ಒಂದು ಕಾರ್ಯಕ್ರಮದಿಂದಾಗಿ ಹೆಚ್ಚಿನ ಗ್ರಾಹಕರನ್ನ ಕೂಡ ಪಡ್ಕೊಂಡಿದೆ ಅಂತ ಈ ಮೊದಲು ನಮ್ಗೆ ತಿಳಿಸಿದಿರಿ ನೀವು. ಎಸ್ ಮೇಡಮ್, ಹೇಗಿದೆ ಗ್ರಾಹಕರ ರೆಸ್ಪಾನ್ಸ್ ಈಗ? ಹೌದು, ನಮ್ದು ಈಗ ಆಫರ್ ಕೂಡ ನಡೀತಾ ಇದೆ ಅಲ್ವಾ. ಸೊ ಆ ಆಫರ್ಗೆ ಕೂಡ ಒಳ್ಳೆ ರೆಸ್ಪಾನ್ಸ್. ಸೊ ನಮ್ಗೆ ಬರ್ತಾ ಇದ್ದಾರೆ ಕಸ್ಟಮರ್. ಈಗ ಇದೇ ಬ್ರೇಸ್ಲೆಟ್ ನಾವು ತೋರಿಸ್ತಾ ಇದ್ದೇವಲ್ಲ, ಅದೇ ಬ್ರೇಸ್ಲೆಟ್ ಒಂದು 3 ಆರ್ಡರ್ ಬಂತು ನಮಗೆ. ಸೊ ಅಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ, ತುಂಬಾ ಜನ ಬರ್ತಾ ಇದ್ದಾರೆ. ಅಂದ್ರೆ ಅಷ್ಟು ಬೆನಿಫಿಟ್ ಸಿಗ್ತಾ ಇದೆ ಅಂತ ಅನ್ಕೊಳ್ತೀವಿ ನಾವು. ಎಸ್ 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 ಓಕೆ, ನಮ್ಮ ಒಂದು ಕಾರ್ಯಕ್ರಮವನ್ನ ನೋಡಿ ನಮ್ಮ ವೀಕ್ಷಕ ಬಾಂಧವರು ಮಂಗಳೂರು ಜುವೆಲ್ಸ್ಗೆ ಗ್ರಾಹಕರಾಗಿ ಹೋಗಿ ಚಿನ್ನವನ್ನ ಖರೀದಿ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಎಪಿಸೋಡ್ ನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಬನ್ನಿ ಯಾರು ಅಂತ ನೋಡೋಣ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹೆಲೋ, ನಮಸ್ತೆ. ರೀತಿಕಾ ಅವ್ರು ಪುತ್ತೂರಿಂದ. ಓಕೆ, ನಮಸ್ತೆ ಮೇಡಮ್, ನಮ್ಮೂರಿಂದನೇ ಮೊದಲ ಕರೆ. ಕಾರ್ಯಕ್ರಮಕ್ಕೆ ಮೊದಲನೇ ಬಾರಿ ಕರೆ ಮಾಡಿದ್ದೀರಿ ಅಂತ ಅನ್ಸುತ್ತೆ ನನಗೆ. ಈ ಹೆಸರು ಗೊತ್ತಾಯ್ತು, ಫಸ್ಟ್ ಟೈಮ್ ಅಲ್ವಾ ಮೇಡಮ್ ನೀವು ಕಾಲ್ ಮಾಡ್ತಾ ಇರೋದು?
ಇಲ್ಲ ಸೆಕೆಂಡ್ ಟೈಮ್. ಸೆಕೆಂಡ್ ಟೈಮಾ? ಓಕೆ, ಹಾಗಾದ್ರೆ ನೀವು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿರ್ತೀರಿ ಅಂತ ಅನ್ಕೊಳ್ತೀನಿ ನಾನು. ವಿಸಿಟ್ ಮಾಡಿದ್ದೇವೆ. ಸೂಪರ್ ಮೇಡಮ್, ಹೇಗನ್ನಿಸ್ತು? ಅಲ್ಲಿ ಇದು ಕಸ್ಟಮರ್ ಟ್ರೀಟ್ ಮಾಡೋದು ತುಂಬಾ ಖುಷಿ ಆಗ್ತದೆ. ಖುಷಿ ಆಯ್ತಾ? ಹೋಗ್ಬೋದಾ? ಎಸ್, ಇವತ್ತು ಬ್ರಾಸ್ಲೆಟ್ ತೋರಿಸ್ತಾ ಇದ್ದಾರೆ, ಇದ್ರ ಬೆಲೆ ಗೆಸ್ ಮಾಡ್ತೀರಾ? ಒಂದು 4 ಲಕ್ಷ. 4 ಲಕ್ಷನಾ? ಪ್ರೀತಿಕಾ ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ಬ್ರಾಸ್ಲೆಟ್ನ ಬೆಲೆ 4 ಲಕ್ಷ ಇರಬಹುದು ಅಂತ. ನೋಡೋಣ, ನಮಗೂ ಗೊತ್ತಿಲ್ಲ. ಕಾರ್ಯಕ್ರಮದ ಕೊನೆಯಲ್ಲಿ ಬೆಲೆಯನ್ನು ಅನೌನ್ಸ್ ಮಾಡ್ತೀವಿ. ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಓಕೆನಾ? ಈ ಬ್ರಾಸ್ಲೆಟ್ ಅನ್ನ ತಗೊಳ್ಳೋ ಪ್ಲಾನ್ ಇದೆಯಾ? ಯಾರಿಗಾದ್ರೂ ಗಿಫ್ಟ್ ಮಾಡ್ಬೇಕಾ? ಇಲ್ಲ ಮ್ಯಾಮ್. ಇಲ್ವಾ? ಬೇಡ, ನೀವು ಯಾರಿಗೆ ತಗೊಳ್ಳೋದು? ನಿಮಗೆ ಏನಾದ್ರೂ ತಗೊಳ್ಳಿ. ಓಕೆನಾ? ಓಕೆ ಮೇಡಮ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕರೆ ಮಾಡಿ ನೀವೇನೋ ನಿಖರವಾದ ಬೆಲೆಯನ್ನು ಹೇಳಿಲ್ಲ ಅಂತಂದ್ರೂ ಬೇಜಾರಾಗಬೇಡಿ. ನಿಮಗೂ ಕೂಡ ಒಂದು ವಿಶೇಷವಾದ ಬಹುಮಾನ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ ರೆಡಿ ಇದೆ. ಸೊ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಒಂದು ಉಡುಗೊರೆಯನ್ನು ತಗೊಳ್ಳಿ. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಈಗಲೇ ಹೇಳಿದ್ರು ದಿವ್ಯಾ ಅವರು, ಇದು ತೀರಾ ಹೆವಿ ಜ್ಯುವೆಲ್ರಿ ಕೂಡ ಅಲ್ಲ, ತೀರಾ ಲೈಟ್ ವೆಯ್ಟ್ ಕೂಡ ಅಲ್ಲ. ಡಿಸೈನ್ ನೋಡಿದಾಗ ಸ್ವಲ್ಪ ಜಾಸ್ತಿ ತೂಕ ಇರ್ಬೋದು ಅಂತ ಅನಿಸಿದ್ರು ಕೂಡ ನಮಗೊಂದು ರೀಸನೇಬಲ್ ರೇಟಿಗೆ ನಮಗೊಂದು ಬ್ರಾಸ್ಲೆಟ್ ತಗೊಳ್ಬೇಕು ಅಂತ ಅಂದಾಜು ಮಾಡೋರಿಗೆ ಒಂದು ಅಂದಾಜು ಬೆಲೆಗೆ ಅದು ಸಿಗುತ್ತೆ. ಸೊ ಇನ್ನೊಂದು ವಿಶೇಷತೆ ಅಂತಂದರೆ ಮಂಗಳೂರು ಜ್ಯುವೆಲ್ಸಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನಮ್ಮ ಒಂದು ವೀಕ್ಷಕ ಬಾಂಧವರಿಗೆ ಕೊಡ್ತಾ ಇದ್ದಾರೆ. ಜೊತೆಗೆ ಆಫರ್ಸ್ಗಳು ಕೂಡ ನಡೀತಾ ಇದೆ. ಸೊ ಹಾಗಾಗಿ ಮಿಸ್ ಮಾಡದೆ ನೀವು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಚಿನ್ನವನ್ನು ತಗೊಳ್ಬೇಕು ಅನ್ನೋ ಪ್ಲ್ಯಾನ್ ಇದ್ರೆ. ಯಾಕಂದರೆ ಪ್ರತಿ ವಾರ ಕೂಡ ಚಿನ್ನದ ರೇಟು ಜಾಸ್ತಿ ಆಗ್ತಾನೆ ಇದೆ. ಇವತ್ತು 13,255 ರೂಪಾಯಿ ಇದೆ ಪ್ರತಿ ಗ್ರಾಮಿಗೆ. ಸೊ ಅದನ್ನು ಕೂಡ ಗೆಸ್ ಮಾಡಿ ನೀವೊಂದು ಪ್ರೈಸನ್ನು ಗೆಸ್ ಮಾಡಿ ನಮ್ಗೆ ಹೇಳಿ. ಎಸ್, ಸೆಕೆಂಡ್ ಕಾಲರ್ ರೆಡಿ ಇದ್ದಾರೆ. ಹೆಲೋ 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 ಹೆಲೋ, ಕೇಳಿಸ್ತಾ ಇದೆ. ಓ ಸೂಪರ್ ಸರ್, ಯಾರಿದು? ಗುರುಪ್ರಸಾದ್, ಮಂಗಳೂರಿಂದ. ಮಂಗಳೂರಿಂದ. ಎಸ್, ಲಾಸ್ಟ್ ಟೈಮ್ ಕೂಡ ಕಾಲ್ ಮಾಡಿದ್ರಿ ಅಲ್ವಾ? ಹೌದು. ಎಸ್ ಸರ್, ಇವತ್ತು ನಿಮಗೋಸ್ಕರನೇ ಒಂದು ಬ್ರಾಸ್ಲೆಟ್ ತಗೊಂಡ್ಬಂದಿದ್ದಾರೆ ಮಂಗಳೂರು ಜ್ಯುವೆಲ್ಸ್ ಅವರು. ಮೇಡಮ್, ಗೊತ್ತಾಯ್ತು. ನೋಡಿದ್ರಾ? ಡಿಸೈನ್ ಇಷ್ಟ ಆಯ್ತಾ? ನೋಡಿದ್ವಿ, ಡಿಸೈನ್ ಒಳ್ಳೆ ಇದೆ. ಹೌದಾ? ತಗೊಳ್ಳೋದಾ? ತಗೊಳ್ಳುವಂತ ಉಂಟು. ಹೌದಾ? ಸೂಪರ್. ನೋಡಿ, ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ನಮ್ಮ ಯಾರು ಕಾಲರ್ ಆಗಿದ್ರೆ ಇನ್ನೂ ಡಿಸ್ಕೌಂಟ್ ಇದೆ. ಎಷ್ಟಿರ್ಬೋದು ಇದ್ರ ಬೆಲೆ? ಅದು ಒಂದು 4,40,000. 4,40,000. ಹೌದು ಮೇಡಮ್. ಅವರ ನಿಮ್ಮ ಪ್ಲಾನ್ ಕೂಡ ಅಷ್ಟೇ ಇರ್ಬೋದಲ್ಲ ಸರ್, 4 ಲಕ್ಷದ ಬ್ರಾಸ್ಲೆಟ್ ತಗೊಳ್ಬೇಕು ಅಂತ? ಹಾಗೆ ಉಂಟು, ಸ್ವಲ್ಪ ಗಟ್ಟಿ ಇದೆ ಕಾಣುತ್ತೆ. ಹಾಗಾ? ಓಕೆ ಓಕೆ, ಸೂಪರ್. ತಗೊಳ್ಳಿ ಸರ್, ನೀವು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ. ನಿಜವಾಗ್ಲೂ ನಿಮಗೆ ಖುಷಿ ಅನ್ಸುತ್ತೆ. ಇನ್ನಷ್ಟು ವೆರೈಟಿ ಆಭರಣಗಳಿದೆ. ಸೊ ಪ್ರತಿ ಬಾರಿ ಕೂಡ ನಮ್ಮ ಮಹಿಳೆಯರಿಗೋಸ್ಕರ ಒಂದೊಂದು ಆಭರಣವನ್ನ ತೋರಿಸ್ತಾ ಇದ್ರು. ಈ ಸಲ ನಮ್ಮ ಗಂಡು ಮಕ್ಳೇನು ಕಮ್ಮಿ ಇಲ್ಲ. ಈಗ ಒಂದು ಕಾರ್ಯಕ್ರಮಕ್ಕೆ ಭಾರಿ ಇಂಟ್ರೆಸ್ಟಲ್ಲಿ ಕಾಲ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಒಂದು ಖುಷಿಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಬ್ರಾಸ್ಲೆಟನ್ನು ಇವತ್ತು ತೋರಿಸ್ತಾ ಇದ್ದಾರೆ. ಸೊ ನಿಮ್ಗೆ ಇಷ್ಟ ಆದರೆ ಮಂಗಳೂರು ಜ್ಯುವೆಲ್ಸಿಗೆ ಬನ್ನಿ, ನಿಮ್ದೊಂದು ಉಡುಗೊರೆ ಕೂಡ ಕಾಯ್ತಾ ಇರುತ್ತೆ. ಜೊತೆಗೆ ಈ ಬ್ರಾಸ್ಲೆಟ್ ಕೂಡ ನಿಮಗೆ ಖುಷಿ ಅನ್ಸೋ ರೇಟಿಗೆ ಸಿಗುತ್ತೆ. ಸೊ ಬನ್ನಿ, ತಗೊಳ್ಳಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಓಕೆ ಸರ್, ಓಕೆ ಓಕೆ. ಹಾಂ, ಡಿಸೈನ್ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್, ನೆಕ್ಸ್ಟ್ ಕಾಲರ್. ಹೆಲೋ, ರಾಧಿಕಾ ಅವ್ರು ಮಡಂತ್ಯಾರಿಂದ. ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೆಲೋ ಹೆಲೋ, ರಾಧಿಕಾ ಅವರೇ, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಕೇಳಿಸ್ತಿದ್ಯಾ ಮೇಡಮ್? ಸ್ವಲ್ಪ ಜೋರಾಗಿ ಮಾತಾಡಿ. ಎಸ್ ಮೇಡಮ್, ಇವತ್ತಿನ ಜ್ಯುವೆಲ್ರಿ ನೋಡಿದ್ರಾ? ಬ್ರಾಸ್ಲೆಟ್ ಅನ್ನ ತೋರಿಸ್ತಾ ಇದ್ದೀವಿ. ಓಕೆ ಓಕೆ, ಹೇಗಿದೆ? ಚೆನ್ನಾಗಿದ್ಯಾ? ಎಷ್ಟಿರ್ಬೋದು ಇದರ ರೇಟ್? 4,55,000ನಾ? 4,55,300 ಇರಬಹುದು ಅಂತ ರಾಧಿಕಾ ಅವರು ಮಡಂತ್ಯಾರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಹೇಳ್ತೀವಿ ಎಷ್ಟು ರೇಟ್ ಇದ್ರದ್ದು ಅಂತ. ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಮಂಗಳೂರು ಜ್ಯುವೆಲ್ಸ್ಗೆ ನೀವು ಮೊದಲು ಕೂಡ ಕಾಲ್ ಮಾಡಿದಿರಲ್ಲ ಮ್ಯಾಮ್ ನನಗೆ? ಎಸ್, ಮಂಗಳೂರು ಜ್ಯುವೆಲ್ಸ್ ಇಂದ ನಿಮ್ಗೆ ಒಂದು ಉಡುಗೊರೆ ಇತ್ತು, ತಗೊಂಡ್ರಾ? ಹೆಲೋ, ನಿಮ್ಗೋಸ್ಕರ ಒಂದು ಉಡುಗೊರೆ ಇತ್ತು ಮಂಗಳೂರು ಜ್ಯುವೆಲ್ಸ್ ಇಂದ, ತಗೊಂಡ್ರಾ ನೀವು? ಯಾವಾಗ ಬರ್ತೀರಿ? ಬನ್ನಿ ಮ್ಯಾಮ್. ಏನಾದ್ರೂ ಜ್ಯುವೆಲ್ರಿ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನೀವು ಕಾಲರ್ ಆಗಿದ್ದೀರಿ. ಸೊ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಮಿಸ್ ಮಾಡದೆ ವಿಸಿಟ್ ಮಾಡಿ. ನಿಮ್ಗೆ ಇಷ್ಟವಾದಂತ ಚಿನ್ನಾಭರಣ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಸಿಗುತ್ತೆ. ಮಿಸ್ ಮಾಡದೆ ತಗೊಳ್ಳಿ. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಎಸ್, ರಾಧಿಕಾ ಅವರು ಒಂದು ರೇಟನ್ನು ಗ್ರೆಸ್ ಮಾಡಿದ್ರು. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ, ಸುಳ್ಯದಿಂದ ಪ್ರಾಸ್ಯ ಅವರು. ಹೆಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ಸುಳ್ಯದಿಂದ ಕರೆ ಮಾಡಿದ್ದೀರಿ ಮ್ಯಾಮ್? ಸುಳ್ಯದಿಂದ. ಎಸ್,
ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ? ಇಲ್ಲ ಮೇಡಮ್, ಇದು 3ನೇ ಬಾರಿ. 3ನೇ ಬಾರಿ ಕಾಲ್ ಮಾಡ್ತಾ ಇದ್ದೀರಾ? ಓಕೆ ಓಕೆ ಓಕೆ, ನಂಗೆ ಹೆಸರು ಮೊದಲು ಕೇಳದೆ ಅಂತ ಅನಿಸ್ತು. ಹಾ ಸರಿ. ಓಕೆ, ಇವತ್ತಿನ ಜ್ಯುವೆಲ್ರಿ ನೋಡಿದ್ರಾ? ಹಾ ನೋಡಿದ್ದೆ. ಇಷ್ಟ ಆಯ್ತಾ? ಹಾ ಇಷ್ಟ ಆಯ್ತು. ಬ್ರಾಸ್ಲೈಟ್ ಯಾರು ಕೊಡ? ತಮ್ಮನಿಗೆ. ತಮ್ಮನಿ ಕೊಡ್ಬೇಕಾ? ಏನ್ ಫಂಕ್ಷನ್ ಇದೆಯಾ, ಮದ್ವೆ ಇದೆಯಾ? ಇಲ್ಲ ಸುಮ್ಮನೆ. ಓ ಸುಮ್ನೆ ಹಾ ತಮ್ಮನಿ ಕೊಡೋಣ ಅಂತ. ಓಕೆ, ಎಷ್ಟಿರ್ಬೋದು ಮ್ಯಾಮ್ ಇದ್ರ ಬೆಲೆ? 2,80,000 ಇರ್ಬೋದಾ ಅಂತ. 2,80,000. ಹಾ ಅಷ್ಟಿದ್ರೆ ಖಂಡಿತ ತಕ್ಕೊಡ್ತೀರಾ ತಮ್ಮನಿಗೆ? ಹಾ ಖಂಡಿತ ಕೊಡ್ತೇನೆ. ಓ ಸೂಪರ್, ಆಯ್ತಾ? ಹಾಗಾದ್ರೆ ಬನ್ನಿ, ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಇನ್ನೂ ಡಿಸ್ಕೌಂಟ್ ಮಾಡಿ ನಿಮಗೆ ಈ ಒಂದು ಬ್ರಾಸ್ಲೈಟ್ ಅನ್ನ ತಗೋಬಹುದು. ಯಾಕಂದ್ರೆ ನೀವು ನಮ್ಮ ಕಾಲರ್ ಆಗಿದ್ದೀರಿ. ಸೊ ಒಂದ್ಸಲ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ. ಬೇರೆ ಬೇರೆ ವಿನ್ಯಾಸದ ಆಭರಣಗಳು ಅಲ್ಲಿದೆ ಮ್ಯಾಮ್. ಎಸ್, ಈಗ ಮಾನ್ಸೂನ್ ಆಫರ್ ನಡೀತಾ ಇದೆ, ಜೊತೆಗೆ ಸ್ಪೆಷಲ್ ಡಿಸ್ಕೌಂಟ್ ಇದೆ. ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಕೂಡ ತುಂಬಾ ಕಡಿಮೆ ಇದೆ. ಓಕೆ, ನಿಮ್ಗೆ ಆಲ್ರೆಡಿ ನೀವು 3 ಸಲ ಕಾಲ್ ಮಾಡಿದೀರಾ ಅಂತಂದ್ರೆ ನಿಮ್ಗೆ 3 ಉಡುಗೊರೆಗಳು ಕಾಯ್ತಾ ಇರುತ್ತೆ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಹೆಲೋ ಹೆಲೋ ಹಲೋ, ಪಂಜಳದಿಂದ ಜಯರಾಮ್ ಅವರು ಲಾಸ್ಟ್ ಟೈಮ್ ಕೂಡ ಕಾಲ್ ಮಾಡಿದ್ರಿ. ಹೌದು. ಎಸ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ಈ ಕಾರ್ಯಕ್ರಮ ನೀವು ಮಿಸ್ ಮಾಡಲ್ಲ ಅಂತ ಅನ್ಕೊಳ್ತೀನಿ. ಹೌದು. ಇಲ್ಲ ಅಲ್ಲ? ಹೌದು ಹೌದು. ತುಂಬಾ ಇಷ್ಟನಾ ಚಿನ್ನ ಅಂದ್ರೆ? ಹೌದು. ತುಂಬಾ ಇಷ್ಟಪಟ್ಟು ಯಾರಿಗಾದ್ರೂ ಚಿನ್ನ ಅಂತ ಕರಿತೀರಾ? ಹೌದು ಮೇಡಮ್. ಕರಿತೀರಾ? ಹೌದು. ಯಾರಿಗೆ? ಹೆಲೋ ಹೆಲೋ ಸರ್, ತುಂಬಾ ಕೆಲಸದಲ್ಲಿ ಬಿಸಿ ಇದ್ದೀರಾ ಅಂತ. ಹೆಲೋ ಹಲೋ. ಎಸ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಹಾ ಕೇಳ್ತದೆ. ಓಕೆ ಸರ್, ನಾನು ಕೇಳಿದೆ ನೀವು ಇಷ್ಟಪಟ್ಟು ಚಿನ್ನ ಅಂತ ಯಾರಿಗಾದ್ರೂ ಕರಿತೀರಾ ಅಂತ. ಇಲ್ಲ ಇದೆ. ಇಲ್ವಾ? ಚಿನ್ನ ಅಂದ್ರೆ ಇಲ್ಲ, ಇಷ್ಟ? ಇಲ್ಲ. ಚಿನ್ನ ಅಂದ್ರೆ ಇಷ್ಟ. ಹೌದು ಹೌದು. ಓಕೆ, ಇವತ್ತಿನ ಬ್ರಾಸ್ಲೈಟ್ ನೋಡಿದ್ರಾ? ನೋಡಿದೆ ಮೇಡಮ್. ನೋಡಿದ್ರೆ ಇಷ್ಟ ಆಯ್ತಾ ಡಿಸೈನು? ಒಳ್ಳೆದುಂಟು. ಒಳ್ಳೇದುಂಟಾ? ಎಷ್ಟಿರ್ಬೋದು ರೇಟು? ಒಂದು 4,35,000. 4,35,000ನಾ? ಹೌದು. ಓಕೆ, ನೋಡೋಣ ಸರ್, ಇದು ಎಷ್ಟಿದೆ ರೇಟ್ ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ. ಅದಕ್ಕಿಂತ ಕಡಿಮೆ ಇದ್ರೆ ತಗೊಳ್ತೀರಾ ಮಂಗಳೂರು ಜ್ಯುವೆಲ್ಸ್ಗೆ ಹೋಗಿ? ಹೌದು, ಮೊನ್ನೆ ಪರ್ಚೇಸ್ ಮಾಡಿದೆ. ಓ, ಮತ್ತೆ ಹೇಳ್ಬೇಕಲ್ಲ ಸರ್ ನೀವು ಪರ್ಚೇಸ್ ಮಾಡಿದೀರಿ ಅಂತ. ಎಷ್ಟು ಖುಷಿ ಆಗುತ್ತೆ ನೋಡಿ ನಮಗೂ. ಒಂದು ರಿಂಗ್. ಏನ್ ತಗೊಂಡ್ರಿ? ರಿಂಗ್ ಪರ್ಚೇಸ್ ಮಾಡಿದೆ. ರಿಂಗ್ ಪರ್ಚೇಸ್ ಮಾಡಿದ್ರಾ? ಇಷ್ಟ ಆಯ್ತಾ? ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಚೆನ್ನಾಗಿರೋ ಆಭರಣ ಇದೆಯಾ? ಇದೆ ಇದೆ. ಹೌದಾ, ಸೂಪರ್ ಸರ್. ಮತ್ತೆ ಮತ್ತೆ ವಿಸಿಟ್ ಮಾಡಿ, ಬೇರೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕೆ. ಎಸ್ ಜಯರಾಮ್ ಅವರು ಪ್ರತಿ ವಾರ ಕೂಡ ಕಾಲ್ ಮಾಡ್ತಾ ಇರ್ತಾರೆ. ಸೊ ಇವತ್ತು ಕೂಡ ಒಂದು ಬೆಲೆಯನ್ನ ಗೆಸ್ ಮಾಡಿದ್ರು. ಓಕೆ, ಇದು ನಿಖರವಾದ ಬೆಲೆ ಅಲ್ಲ ಅಂತಂದ್ರೂ ಬೇಜಾರಿಲ್ಲ. ನಿಮ್ಗೆ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಮಂಗಳೂರು ಜ್ಯುವೆಲ್ಸಲ್ಲಿ ಕಾಯ್ತಾ ಇರುತ್ತೆ. ಮಿಸ್ ಮಾಡದೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ, ನಿಮ್ಮ ಗಿಫ್ಟನ್ನು ತಗೊಳ್ಳಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ. ಹಲೋ. ಎಸ್, ವಿಶ್ವನಾಥ್ ಅವರು ಪಾಲ್ತಾಡಿಂದ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದೆ ಮಳೆ? ತುಂಬಾ ಬರ್ತದೆ. ಬರ್ತಾ ಇದೆಯಾ? ಅದ್ರ ನಡುವಲ್ಲಿ ಸರ್ ಕಾಲ್ ಮಾಡಿದಿರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದು 6 ಏನು? 6 6ನೇ ಸಲ ಕಾಲ್ ಮಾಡ್ತಾ ಇರೋದಾ? ಹೌದು ಮೇಡಮ್. ಓ, ಹಾಗಾದ್ರೆ ನಿಮ್ಗೆ ಮಂಗಳೂರು ಜ್ಯುವೆಲ್ಸ್ ನ ಗಿಫ್ಟ್ ಗಳಲ್ಲಿ ರೆಡಿ ತುಂಬಾ ಇದೆ ಅನ್ಸುತ್ತೆ ನಿಮ್ಮ ಮನೇಲಿ. ಹೌದು. ವಿಸಿಟ್ ಮಾಡಿದ್ರಾ ಮಂಗಳೂರು ಜ್ಯುವೆಲ್ಸ್ಗೆ? ಹಾ ಮಾಡಿದೆ. ಮಾಡಿದ್ರಾ? ಇಷ್ಟ ಆಯ್ತಾ? ಹಾ ಇಷ್ಟ ಆಯ್ತು. ಬ್ರಾಸ್ಲೈಟ್ ಇಷ್ಟ ಆಯ್ತಾ? ಹಾ ಬ್ರಾಸ್ಲೈಟ್ ಇಷ್ಟ ಆಯ್ತು. ನೋಡಿ, ನೀವು 6ನೇ ಸಲ ಕಾಲ್ ಮಾಡ್ತಾ ಇದ್ದೀರಿ ಅಂತ. ಈ ಸಲ ಮಂಗಳೂರು ಜ್ಯುವೆಲ್ಸ್ ಅವ್ರು ಮಾಡಿದ್ರೆ ನೋಡಿ, ಇಷ್ಟು ಬಿಡದೆ ಕರೆ ಮಾಡ್ತಾ ಇದ್ದಾರೆ. ನಮ್ಮ ಗಂಡಸರಿಗೆ ಏನಾದ್ರೂ ಒಂದು ಜ್ಯುವೆಲ್ರಿಯನ್ನ ತೋರಿಸ್ಬೇಕು, ಅವರಿಗೆ ಕೂಡ ಇದು ಇಷ್ಟ ಆದ್ರೆ ಒಂದು ಡಿಸ್ಕೌಂಟ್ ಪ್ರೈಸಿಗೆ ಕೊಡಬೇಕು ಅಂತ. ಹೌದು ಅಲ್ವಾ? ಯಾವಾಗ್ಲೂ ಜ್ಯುವೆಲ್ರಿ ಅಂತಂದ್ರೆ ಹೆಣ್ಣು ಮಕ್ಕಳು ಅಂತ. ಹೌದು. ಓಕೆ ಸರ್, ಇದ್ರ ಬೆಲೆ ಹೇಳೋದಾ? 6,70,000. 6,70,000 ಇರ್ಬೋದು ಅಂತ ಹೇಳ್ತೀರಾ? ಹೌದು. ಓಕೆ, ನೋಡೋಣ ಸರ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ ಇದ್ರ ನಿಖರವಾದ ಬೆಲೆ ಎಷ್ಟು ಅಂತ. ಓಕೆನಾ? ಓಕೆ, ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಬೇಜಾರಿಲ್ಲ, ನಿಮ್ಗೊಂದು ಗಿಫ್ಟ್ ಕಾಯ್ತಾ ಇರುತ್ತೆ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ. ಓಕೆನಾ? ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್,
ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ಕಂಟಿನ್ಯೂಸ್ ಆಗಿ ಕರೆ ಬರ್ತಾ ಇದೆ, ಎಂಗೇಜ್ ಕಾಲ್ ಕೂಡ ಕೇಳಿಸ್ತಾ ಇದೆ ಸೌಂಡ್ಗಳು. ತುಂಬ ಇಂಟ್ರೆಸ್ಟ್ ಆಗಿ ತುಂಬ ಒಂದು ಈ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಕರೆಯನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮ ವೀಕ್ಷಕ ಬಾಂಧವರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳಬೇಕು. ಜೊತೆಗೆ ಕರೆ ಮಾಡಿದವರು ಬರೀ ಅಷ್ಟಕ್ಕೆ ನಿಲ್ಲಿಸೋದಿಲ್ಲ. ನಮ್ಮ ಮಂಗಳೂರು ಜುವೆಲ್ಸ್ ಏನೋ ಬೆಲೆ ಗೆಸ್ ಮಾಡ್ತೀವಿ ಸುಮ್ಮನೆ ಆಗ್ತೀವಿ ಅಂತ, ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಚಿನ್ನವನ್ನು ಖರೀದಿ ಮಾಡಿ ಕೂಡ ಆ ಒಂದು ಬಾಂಧವ್ಯವನ್ನು ಸೃಷ್ಟಿಸ್ಕೊಂಡಿದ್ದಾರೆ. ಸೊ ಮಂಗಳೂರು ಜುವೆಲ್ಸ್ಗೆ ಯಾವೆಲ್ಲ ನಮ್ಮ ವೀಕ್ಷಕ ಬಾಂಧವರು ವಿಸಿಟ್ ಮಾಡಿದಾರೋ ಎಲ್ಲರೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಕಾಲರ್ಗಳಿಗೆ ಮಂಗಳೂರು ಜುವೆಲ್ಸ್ ಅವರು ವಿಶೇಷವಾದ ಡಿಸ್ಕೌಂಟ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಅದು ಇನ್ನೊಂದು ಖುಷಿ ಕೂಡ ಹೌದು ನಮಗೆ. ಎಸ್, ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಹೆಲೋ 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 ಹಲೋ. ಎಸ್, ಮಡಂತ್ಯಾರಿಂದ ಶರತ್ ಅಮೀನ್ ಅವರು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಮಳೆ ಇದೆಯಾ ಮಡಂತ್ಯಾರಲ್ಲಿ? ಇವತ್ತು ಸ್ವಲ್ಪ ಜಾಸ್ತಿ ಇತ್ತು ಮೇಡಮ್ ಮಳೆ. ಜಾಸ್ತಿ ಇತ್ತಾ? ಆದ್ರೂ 6 ಗಂಟೆ 6:30 ಯಾವಾಗ ಆಗತ್ತೆ ಅಂತ ಕಾಯ್ತಿದ್ರಾ? ಹೌದೊಂದು ಮೊನ್ನೆ ಕಾಲ್ ಮಾಡಿ ಕಾಲ್ ಸಿಕ್ಕಿದಲ್ಲ, ಅದಕ್ಕೆ ಒಂದು ಇವತ್ತು ಮಾಡುವ ಅಂತ ಹೇಳಿ. ಓಕೆ, ನೋಡಿ ಇವತ್ತು ಅದು ಗೊತ್ತಾಯ್ತು. ನೋಡಿ ಮಂಗಳೂರು ಜುವೆಲ್ಸ್ ಅವರು ನಿಮಗೆ ಅಂತಾನೆ ಒಂದು ಬ್ರಾಸ್ಲೆಟ್ ತೋರಿಸ್ತಾ ಇದ್ದಾರೆ. ಹೌದು ಮೇಡಮ್, ನೋಡಿದೆ ಅಲ್ವಾ? ಡಿಸೈನ್ ನೋಡಿದಾಗ ಮನ್ಸಲ್ಲಿ ಅನ್ಸುತ್ತೆ ಓ ತಗೊಳ್ಳೋಣ ಅಂತ. ನೋಡುವ, ತಗೊಳ್ಳುವ, ದೇವರು ಕೈ ಗುಡಿಸ್ಬೇಕಲ್ಲ ಮೇಡಮ್. ಎಸ್ ಕೂಡಿಸ್ಲಿ ಸರ್, ತಗೊಳ್ಳಿ ನೀವು. ಹೌದು. ಎಷ್ಟಿರ್ಬೋದು ಸರ್ ಇದ್ರ ಬೆಲೆ? ಅದಕ್ಕೆ ಇದ್ರದ್ದು ಬೆಲೆ ಮೇಡಮ್ 5,80,000. 5,80,000 ಇರ್ಬೋದು ಅಂತ ಹೇಳ್ತೀರಾ? ಹೌದು ಮೇಡಮ್. ಓಕೆ, ಡಿಸೈನ್ ಇಷ್ಟ ಆಯ್ತಾ? ಡಿಸೈನ್ ಒಳ್ಳೆ ಉಂಟು ಮೇಡಮ್. ಓಕೆ ಸರ್, ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದೀರಾ ಹೇಗೆ? ಮಾಡ್ಲಿಲ್ಲ, ಮೊನ್ನೆ ಹೇಳಿ ಬನ್ನಿ ಅಂತ ಹೇಳಿ ಬರ್ತೇನೆ ಮೇಡಮ್. ಬನ್ನಿ ಬರ್ಬೇಕಾದ್ರೆ ಒಂದ್ ಚೆನ್ನಾಗಿರೋ ಚಿನ್ನ ಕೂಡ ತಗೊಂಡು ಹೋಗಿ. ಓಕೆ ಮೇಡಮ್. ಓಕೆನಾ? ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಕರೆ ಮಾಡ್ತಾ ಇರಿ. ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡೋದಕ್ಕೆ ಯಾವತ್ತೂ ಹಿಂದೇಟನ್ನು ಹಾಕಬೇಡಿ. ಯಾರಿಗೆ ಗೊತ್ತಲ್ವಾ ಯಾರ ಅದೃಷ್ಟ ಯಾವಾಗ ಖುಲಾಯಿಸುತ್ತೆ ಅಂತ. ಎಸ್, ನಮ್ಮ ಗಂಡು ಮಕ್ಕಳು ಕರೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಗಂಡು ಮಕ್ಕಳ ಬ್ರಾಸ್ಲೆಟ್ ತೋರಿಸ್ತಾ ಇದ್ರು, ಪರವಾಗಿಲ್ಲ. ನಮ್ಮ ಗಂಡು ಮಕ್ಕಳ ಕರೆಗಳು ಕೂಡ ಅಷ್ಟೇ ಜೋರಾಗಿ ಬರ್ತಾ ಇದೆ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ, ಒಂದು ವೇಳೆ ತಗೊಳ್ಬೇಕು ಅನ್ನೋ ಮನಸ್ಸಿದ್ರೆ ಒಂದು ಡಿಸೈನ್ ನೋಡಿದಾಗ ಆಗುತ್ತೆ. ಜೊತೆಗೆ ದಿವ್ಯಾ ಅವ್ರು ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು ಸ್ವಲ್ಪ ಡಿಸೈನ್ ಹೆವಿ ಅಂತ ಕಂಡ್ರೂ ಕೂಡ ತೀರಾ ಲೈಟ್ ವೇಟ್ ಕೂಡ ಅಲ್ಲ, ಅಷ್ಟೇ ಹೆವಿ ಜ್ಯುವೆಲ್ರಿ ಕೂಡ ಅಲ್ಲ. ಡಿಸೈನ್ ನಿಮಗೆ ಸ್ವಲ್ಪ ಜಾಸ್ತಿನೇ ಕಾಣಿಸುತ್ತೆ, ಅದನ್ನು ನೋಡಿದಾಗ ನಮ್ಗೆ ಅನ್ಸ್ಬೋದು ಇದು ಸ್ವಲ್ಪ ಹೆವಿ ಜ್ಯುವೆಲ್ರಿ ಇರ್ಬೋದು ಅಂತ. ಆದರೆ ಮಂಗಳೂರು ಜುವೆಲ್ಸ್ನ ಸ್ಪೆಷಾಲಿಟಿಯೇ ಅದು. ನಮಗೆ ಎಷ್ಟು ಚೆನ್ನಾಗಿ ಆ ಡಿಸೈನ್ ಕಾಣಿಸುತ್ತಲ್ಲ, ಆ ಜ್ಯುವೆಲ್ರಿಯನ್ನು ಸ್ವಲ್ಪ ಲೈಟ್ ವೇಟ್ಗೆ ಕೂಡ ನಮ್ಮ ಮಂಗಳೂರು ಜುವೆಲ್ಸ್ ಅವರು ಮಾಡಿಕೊಡ್ತಾರೆ. ಹಾಗಾಗಿ ನಮ್ಮ ಒಂದು ಅಂದಾಜು ರೇಟಿಗೆ ಅಥವಾ ನಮಗೆ ಕೈಗೆಟುಕುವ ಬೆಲೆಗೆ ನಾವು ಒಂದು ನಮಗೆ ಇಷ್ಟವಾದಂಥ ಡಿಸೈನನ್ನು ಮಾಡಿಸ್ಕೊಳ್ಳುವಂತಹ ಒಂದು ಸುವರ್ಣಾವಕಾಶ ಮಂಗಳೂರು ಜುವೆಲ್ಸಲ್ಲಿ ಇದೆ. ಹಾಗಾಗಿ ನೀವು ಸ್ವಲ್ಪ ಯೋಚನೆ ಮಾಡಿ ಒಂದು ಬೆಲೆಯನ್ನು ಗೆಸ್ ಮಾಡಿ. ಎಸ್, ನೆಕ್ಸ್ಟ್ ಕಾಲರ್. ಹೆಲೋ ಹಲೋ, ನಿತೀಶ್ ಅವರು ಈಶ್ವರ ಮಂಗಲದಿಂದ. ಹೌದು ಸರ್ ನಮಸ್ತೆ. ನಮಸ್ತೆ. ಸರ್ ಗೊತ್ತಾಯ್ತಾ ಇವತ್ತು ನಮ್ಮ ಗಂಡು ಮಕ್ಕಳಿಗೆ ಬ್ರಾಸ್ಲೆಟ್ ತೋರಿಸ್ತಾ ಇರೋದು ಅಂತ? ಗೊತ್ತಾಯ್ತು. ಓ ಹಾಗೆ, ಖುಷಿ ಆಯ್ತಾ? ಖುಷಿ ಆಯ್ತು. ಯಾವಾಗ್ಲೂ ಹೆಣ್ಮಕ್ಳ ಜ್ಯುವೆಲ್ರಿಯೇ ತೋರಿಸ್ತಾರೆ ಇವರು, ಅಲ್ವಾ? ಹೌದು. ನಮಗೂ ಒಂದು ಡಿಸೈನ್ ನೋಡಿದಾಗ ಆಯ್ತು. ತಗೊಳ್ಳೋ ಪ್ಲಾನ್ ಇದೆಯಾ? ಉಂಟಾ? ಹಾಗಾದ್ರೆ ಪಕ್ಕ ಮಂಗಳೂರು ಜುವೆಲ್ಸ್ ಇಂದ ತಗೊಳ್ತೀರಲ್ವಾ? ಓಕೆ ಸರ್, ಬೆಲೆ ಹೇಳೋದಾ ಎಷ್ಟಿರ್ಬೋದು ಅಂತ? 3.25 ಲಕ್ಷ. ಎಷ್ಟು ಸರ್? 3.25. 3,45,000ನಾ? 85,000. 3,85,000 ಇರಬಹುದು ಅಂತ ನಿತೀಶ್ ಅವ್ರು ಹೇಳ್ತಾ ಇದ್ದಾರೆ, ಈಶ್ವರ ಮಂಗಲದಿಂದ ಕರೆ ಮಾಡಿ. ಸರ್ ನೋಡೋಣ ಎಷ್ಟಿದೆ ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ. ಓಕೆನಾ? ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ ಸರ್ ನೀವು? ಓಕೆ, ನೀವು ನಿಜವಾದ ಬೆಲೆನ ಹೇಳಿಲ್ಲ ಅಂತಂದ್ರೂ ಕೂಡ ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಅನ್ನ ಮಂಗಳೂರು ಜುವೆಲ್ಸ್ ಅವ್ರು ಕೊಡ್ತಾರೆ. ಓಕೆನಾ? ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಗಿಫ್ಟ್ ಅನ್ನ ಪಡ್ಕೊಳ್ಳಿ. ಕಾರ್ಯಕ್ರಮದ ಕೊನೆಯಲ್ಲಿ ಇದರ ನಿಖರವಾದ ಬೆಲೆಯನ್ನ ಅನೌನ್ಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ ಹೆಲೋ ಹಲೋ ಮೇಡಮ್. ಕಡಬದಿಂದ ಧನಂಜಯ ಅವರು ಲಾಸ್ಟ್ ಟೈಮ್ ಮಸಾಲೆ ಪುರಿ ತಿನ್ಕೊಂಡು ಕಾಲ್ ಮಾಡಿದ್ರು. ಇವತ್ತೇನ್ ತಿಂದ್ರಿ? ಇವತ್ತು ತಿನ್ಲಿಲ್ಲ, ಇನ್ನು ಮಳೆ ತಿನ್ಲಿಕ್ಕೆ ಆಗುದು ಹೊರಗೆ. ಏನ್ ಸರ್? ಇವತ್ತು ತಿನ್ಲಿಕ್ಕೆ ಹೋಗಿಲ್ಲ, ಮಳೆ ತುಂಬಾ ಮಳೆ, ಅದೇ ಹೊರಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಮಳೆಗೆ ತಿನ್ಬೇಕು ಮತ್ತೇನು? ಮತ್ತೆ ನಿಮ್ಗೆ ಕಾಲ್ ಮಾಡಿಬಿಟ್ಟು ಹೊರಡುವ ಅಂತ. ಕಾಲ್ ಮಾಡಿ ಖುಷಿಯಲ್ಲಿ ಮತ್ತೆ ತಿನ್ನೋಣ ಅಂತ. ಇವತ್ತು ನೋಡಿ ಎಷ್ಟು ಖುಷಿ ಕೊಟ್ಟಿದ್ದಾರೆ ನಿಮ್ಗೆ. ಬ್ರಾಸ್ಲೆಟ್ ತೋರಿಸ್ತಾ ಇದ್ದಾರೆ. ಹೌದು. ತಗೊಳ್ಳೋದಾ? ಮೇಡಮ್, ಗಿಫ್ಟ್ ಸಿಗ್ತದೆ ನೋಡುವ ಅಂತ. ಓ ಹಾಗೆ ನೋಡೋಣ. ಬಟ್ ಯಾರಿಗಾದ್ರೂ ಸಜೆಸ್ಟ್ ಮಾಡ್ಬೋದಲ್ವಾ ತಗೊಳ್ಳೋರಿದ್ರೆ? ಮಾಡ್ಬೋದು. ಅಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಡಿಸೈನ್ ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ?
ಹಾ ಡಿಸೈನ್ ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಗಂಡ್ ಮಕ್ಳಿಗೆ ಇಷ್ಟ ಆಗೋ ಡಿಸೈನ್ ಇದು? ಹಾ ಹೌದು ಮೇಡಮ್. ಓಕೆ ಸರ್, ಹೇಳದ ರೇಟ್ ಎಷ್ಟಿರ್ಬೋದು ಅಂತ? ಹಾ ಹೇಳ್ಬೋದು, ಒಂದು 2,76,000. ಎಷ್ಟು ಸರ್? 2,76,000. 2,76,000. ಹಾ 2,76,000 ಅಂತ ಧನಂಜಯ್ ಅವ್ರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಸರ್, ನಿಮ್ಮ ಅದೃಷ್ಟ ಹೇಗಿದೆ ಅಂತ ನೋಡೋಣ, ಕಾರ್ಯಕ್ರಮದ ಕೊನೆಯಲ್ಲಿ ಗೊತ್ತಾಗುತ್ತೆ. ಓಕೆ. ಓಕೆನಾ? ಮಂಗಳೂರು ಜುವೆಲ್ಸಿಗೆ ಒಂದು ಮಿಸ್ ಮಾಡದೆ ವಿಸಿಟ್ ಮಾಡಿ ಸರ್. ಮಾಡ್ಬೇಕಂತ ಇದ್ದೀವಿ, ನೆಕ್ಸ್ಟ್ ಮಂತ್ ಅಲ್ಲಿ ಮಾಡ್ಬೇಕು. ಓಕೆ, ಒಳ್ಳೊಳ್ಳೆಯ ಸ್ಕೀಮ್ಗಳಿದೆ, ಜೊತೆಗೆ ಚೆನ್ನಾಗಿ ಚಿನ್ನ ಕೂಡ ತಗೊಳ್ಳಿ. ಇಲ್ಲೂ ಪುತ್ತೂರಲ್ಲಿ ಏನೇನೋ ತಿನ್ಬೇಕು ಅಂತಿದ್ರಲ್ಲ, ಚೆನ್ನಾಗಿ ತಿನ್ಕೊಂಡು ಹೋಗಿ ಸರ್. ಸರಿ ಮೇಡಮ್, ಸರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲ್ ಮಾಡಿದ್ದಕ್ಕಾಗಿ. ಪ್ರತಿ ವಾರ ನಿಮ್ಮ ಅದೃಷ್ಟ ಪರೀಕ್ಷೆಯನ್ನ ಮಾಡ್ತಾ ಇರಿ. ಎಸ್, ಮಿಸ್ ಮಾಡದೆ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ. ಎಸ್, ನೆಕ್ಸ್ಟ್ ಕಾಲರ್. ಹೆಲೋ. ಓ, ಕಡಬದವ್ರು ಫುಲ್ ಜೋಶಲ್ಲಿದ್ದಾರೆ. ಹೆಲೋ, ಪ್ರಸಾದ್ ಅವರು ಕಡಬದಿಂದ. ಹಾ ಹೇಳಿ ಮೇಡಮ್. ಸರ್ ನಮಸ್ತೆ. ನಮಸ್ತೆ. ಮಳೆ ಇತ್ತಾ? ಹಾ ಮಳೆ ಜೋರುಂಟು ಮೇಡಮ್. ಹೌದಾ? ಇವತ್ತು ಹೆಣ್ಮಕ್ಳನ್ನ ಕಾಲ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ನಮ್ ಗಂಡು ಮಕ್ಕಳೇ ಕಾಲ್ ಮಾಡ್ತಾ ಇದ್ದಾರೆ. ಬ್ರಾಸ್ಲೆಟ್ ನೋಡಿ ತುಂಬಾ ಇಷ್ಟ ಆಯ್ತು ಮೇಡಮ್, ಅದಕ್ಕೆ ಕಾಲ್ ಮಾಡಿದ್ದೆ. ಹೌದಾ? ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ ನೀವು? ಹೌದು ಮೇಡಮ್, ಫಸ್ಟ್ ಟೈಮ್ ಕಾಲ್ ಮಾಡ್ತಿರೋದು. ಸೂಪರ್. ನೋಡಿದ್ರಿ ಬ್ರಾಸ್ಲೆಟ್ ನೋಡಿ ಪಟ್ಟ ಕಾಲ್ ಮಾಡಿದ್ರಾ? ಹೌದು ಮೇಡಮ್. ತಗೊಳ್ಳೋದಾ? ತಗೊಳ್ಳುವ ಅಂತ ಇದ್ದೇನೆ. ಓ ಸೂಪರ್ ಸರ್, ನಮ್ಮ ಹೆಸರು ಹೇಳಿ ಅಲ್ಲಿ. ಹಾ ಆಯ್ತು ಮೇಡಮ್. ಸರ್, ಬೆಲೆ ಹೇಳೋದಾ ಎಷ್ಟಿರ್ಬೋದು ಅಂತ? ಮೇಡಮ್ 3,36,000. 3,36,000. ಹೌದು ಮೇಡಮ್. ಒಂದ್ ವೇಳೆ ಅದಕ್ಕಿಂತ ಕಡಿಮೆ ಇದ್ರೆ ನೀವು ತಗೊಳ್ಳೋದು ಗ್ಯಾರಂಟಿನಾ? ಹೌದು ಮೇಡಮ್, ಹೌದು. ಪಕ್ಕ? ಪಕ್ಕ ಮೇಡಮ್. ಹಾಗಾದ್ರೆ ನಾನು ಅವ್ರ ಹತ್ರ ಹೇಳಿರ್ತೀನಿ ಇವತ್ತು, ಅವ್ರೇನೋ ತಗೊಂಡ್ರೆ ನಂಗೆ ಟ್ರೀಟ್ ಕೊಡ್ಬೇಕು ಅಂತ. ಸರಿ ಮೇಡಮ್, ಸರಿ ಆಯ್ತು ಮೇಡಮ್. ಓಕೆನಾ? ಓಕೆ ಮೇಡಮ್. ಓಕೆ, ಹಾಗಾದ್ರೆ ಮಿಸ್ ಮಾಡಬೇಡಿ. ನೋಡಿ, ಅವರು ಪ್ರಸಾದ್ ಅವ್ರು ಕಡಬದಿಂದ ಬರ್ತಾ ಇದ್ದಾರೆ. ನಿಮ್ಗೆ ಏನಾದ್ರೂ ಅವ್ರು ಹೇಳಿರೋ ರೇಟ್ಗಿಂತ ಕಡಿಮೆ ಸಿಕ್ಕರೆ ಪಕ್ಕ ತಗೊಳ್ತಾರಂತೆ. ಮಿಸ್ ಮಾಡದೆ ನನಗೆ ಕಾಲ್ ಮಾಡಿ ಹೇಳಿ. ಓಕೆನಾ? ಥ್ಯಾಂಕ್ ಯು ಸರ್, ನೀವು ಕಾಲ್ ಮಾಡಿದ್ದಕ್ಕೆ ಖುಷಿ ಆಯ್ತು ನಿಮ್ಮ ಜೊತೆ ಮಾತನಾಡಿ. ಎಸ್ ಸರ್, ನಿಜವಾಗ್ಲೂ ನಾವೇನೋ ಗಂಡು ಮಕ್ಕಳಿಗೆ ಅಂತ ಇವತ್ತೇನು ಈ ಬ್ರಾಸ್ಲೆಟನ್ನು ತೋರಿಸ್ತಾ ಇದೀವಿ. ನಮ್ಮ ಹೆಣ್ಮಕ್ಳನ್ನ ಕಾಲ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಗಂಡು ಮಕ್ಕಳೇ ಕರೆಯನ್ನು ಮಾಡ್ತಾ ಇದ್ದಾರೆ. ಮೇ ಬಿ ಅವ್ರ ಮನಸ್ಸಲ್ಲೂ ಕೂಡ ಇರುತ್ತೆ ಅಲ್ವಾ, ಏನೋ ತೊಗೊಳ್ಬೇಕು ಅನ್ನುವಂಥ ಪ್ಲ್ಯಾನ್ ಇದ್ದರೆ ಒಂದು ಬೆಸ್ಟ್ ಆಯ್ಕೆ ಡಿಸೈನ್ ನೋಡಿರ್ತಾರೆ, ಇಷ್ಟ ಆಗಿರುತ್ತೆ. ಸೊ ಮಂಗಳೂರು ಜುವೆಲ್ಸ್ಗೆ ಖಂಡಿತವಾಗ್ಲೂ ನಮ್ಮ ಗಂಡು ಮಕ್ಕಳಂತೂ ವಿಸಿಟ್ ಮಾಡ್ತಾರೆ ಅನ್ನೋದು ನಮಗೆ ಕನ್ಫರ್ಮ್ ಇದೆ. ಎಸ್, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ.
ಬಳಿಕ ಮತ್ತೆ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್ ವೀಕ್ಷಕರೇ, ಹಲವಾರು ವೀಕ್ಷಕರು ನಮಗೆ ಕರೆಯನ್ನ ಮಾಡಿದ್ರು. ನಾವು ಇವತ್ತು ಮಂಗಳೂರು ಜುವೆಲ್ಸ್ ಕಡೆಯಿಂದ ತೋರಿಸ್ತಾ ಇರುವಂತಹ ಬ್ರಾಸ್ಲೈಟ್ನ ಡಿಸೈನ್ ಅನ್ನು ತುಂಬಾ ಇಷ್ಟಪಟ್ಟರು. ಒಂದು ನಿಖರವಾದ ಬೆಲೆಯನ್ನ ಹೇಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ಮಾಡಿದ್ರು. ಜೊತೆಗೆ ನಾವಿವತ್ತು ಗಂಡು ಮಕ್ಕಳಿಗೆ ಅಂತಾನೆ ಸ್ಪೆಷಲ್ ಜ್ಯುವೆಲ್ರಿಯನ್ನ ತೋರಿಸ್ತಾ ಇದ್ದೀವಿ. ಸೊ ನಮ್ಮ ಗಂಡು ಮಕ್ಕಳೇ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಯನ್ನ ಮಾಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಯ್ತು ನಮಗೂ ಕೂಡ ಅಲ್ವಾ. ಕಾರ್ಯಕ್ರಮ ಏನು ಹೆಂಗಸರಿಗಿಂತ ಜಾಸ್ತಿ ಗಂಡು ಮಕ್ಕಳು ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ. ಓಕೆ, ಕೆಲವರು ಬ್ರಾಸ್ಲೆಟ್ ಅನ್ನ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಅಷ್ಟೇ ಅಲ್ಲದೆ ನಮ್ಮ ಕಾಲ್ ಮಾಡಿದಂತಹ ಎಷ್ಟೋ ಕಾಲರ್ಗಳು ಕೂಡ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಚಿನ್ನವನ್ನ ಖರೀದಿ ಮಾಡಿದ್ದಾರೆ. ಎಸ್, ನಮ್ಮ ಕಾಲರ್ ವೇಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ವೇಟ್ ಮಾಡಿಸೋದು ಬೇಡ. ಹೆಲೋ ಹಲೋ, ಸಲಾಹಾ ಅವರು ಕಡಬದಿಂದ, ಎಲ್ಲ ಕಡಬದವ್ರು ಕಾಲ್ ಮಾಡ್ತಾ ಇದ್ದಾರೆ. ಬೆನ್ನಿಗೆ ಏನ್ ಕಾಂಪಿಟೇಷನ್ ಅಲ್ಲಿ ಇದ್ದೀರಾ ಮ್ಯಾಮ್? ಸಹಲ ಅಲ್ವಾ? ಹೌದು ಮೇಡಮ್, ಹೌದು. ಓಕೆ, ಹೊಸ ಹೆಸರು, ತುಂಬಾ ರೇರ್, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಹೆಸರು. ಫಸ್ಟ್ ಟೈಮ್ ಕಾಲ್ ಮಾಡುದು. ಓಕೆ ಓಕೆ ಮ್ಯಾಮ್, ಕಾರ್ಯಕ್ರಮ ನೋಡಿದ್ರಾ ಮೊದಲು ಅಥವಾ ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಾ? ಇವತ್ತೇ ಕಾರ್ಯಕ್ರಮ ನೋಡ್ತಿರೋದಾ? ನಾನು ಫಸ್ಟ್ ಟೈಮ್ ಕಾಲ್ ಮಾಡುದು. ಹಸ್ಬೆಂಡ್ ಜೊತೆ ನೋಡ್ತಾ ಇದ್ದೆ. ಓ, ಯಾಕೆ ಇವತ್ತು ಹಸ್ಬೆಂಡ್ ಕಾಲ್ ಮಾಡ್ಬೇಕಲ್ಲ? ಅವ್ರು ಮಾಡುದನ್ನ ನೋಡ್ತಾ ಇದ್ದೆ. ನೋಡಿ, ಇವತ್ತು ನಿಮ್ಮ ಹಸ್ಬೆಂಡ್ಗೆ ಅಂತಾನೆ ನಾವು ಬ್ರಾಸ್ಲೆಟ್ ತೋರಿಸ್ತಾ ಇದೀವಿ. ಇವತ್ತು ನೋಡಿದ್ರೆ ನೀವು ಕಾಲ್ ಮಾಡ್ತಾ ಇದೀರಿ. ಅದು ಒಂದು 3 ಪವನ್. 3 ಪವನ್ ಇರ್ಬೋದಾ? ರೇಟ್ ಎಷ್ಟಿರ್ಬೋದು? ರೇಟ್ ಒಂದು ಎಷ್ಟು 3 ಲಕ್ಷ ಚಿಲ್ಲರೆ, 3,25,000. 3,25,000 ಇರ್ಬೋದು ಅಂತ ಹೇಳ್ತೀರಾ? ಏನಾದ್ರೂ ನಿಮ್ ಗಂಡಂಗೆ ಅದನ್ನ ಗಿಫ್ಟ್ ಮಾಡುವಂತ ಪ್ಲಾನ್ ಇದೆಯಾ? ಗಿಫ್ಟ್ ಮಾಡುವ ಆನಿವರ್ಸರಿಗೆ. ಆನಿವರ್ಸರಿಗ 3,25,000 ನೀವು ಫಿಕ್ಸ್ ಆಗಿದ್ದೀರಿ. ಅಷ್ಟಕ್ಕೆಲ್ಲ ಸಿಕ್ಕಿದ್ರೆ ನೀವು ಪಕ್ಕ ಪರ್ಚೇಸ್ ಅಲ್ವಾ? ಓಕೆ ಮೇಡಮ್, ನಿಮ್ಗೆ ಮಂಗಳೂರು ಜುವೆಲ್ಸ್ ಅಲ್ಲಿ ಹೊಸ ಹೊಸ ಸ್ಕೀಮ್ಗಳಿದೆ. ಸೊ ನಿಮ್ಗೆ ಒಂದು ಆನಿವರ್ಸರಿಗೆ ಗಿಫ್ಟ್ ಮಾಡಬೇಕು ಅಂತಂದ್ರೆ ಇವಾಗಲೇ ಒಳ್ಳೊಳ್ಳೆಯ ಸೇವಿಂಗ್ ಸ್ಕೀಮ್ಗಳಿದೆ. ಒಂದ್ಸಲ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಸ್ಕೀಮ್ಗಳ ಬಗ್ಗೆ ಕೂಡ ತಿಳ್ಕೊಳ್ಳಿ. ಒಂದು ಸ್ಪೆಷಲ್ ಡಿಸ್ಕೌಂಟ್ ಕೂಡ ನಮ್ಮ ವೀಕ್ಷಕ ಬಂದವರಿಗೆ ಮಂಗಳೂರು ಜುವೆಲ್ಸ್ ಅವರು ಕೊಡ್ತಾ ಇದ್ದಾರೆ. ಓಕೆನಾ? ನಿಮ್ಮ ಹಳೆಯ ಚಿನ್ನವನ್ನು ಎಕ್ಸ್ಚೇಂಜ್ ಮಾಡಿದ್ರೆ ಕೂಡ ಅದರ ಮೇಲ್ಪಟ್ಟು 2% ಅನ್ನ ಕೊಡ್ತಾ ಇದ್ದಾರೆ. ಸೊ ಒಳ್ಳೆ ಅವಕಾಶ. ನಿಮ್ಗೆ ಏನಾದ್ರೂ ಗಿಫ್ಟ್ ಮಾಡಬೇಕು ಅನ್ನೋದಿದ್ರು ಕೂಡ ನಿಮ್ಮ ಹಳೆಯ ಚಿನ್ನ ಇದೆ, ಇದನ್ನ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೂ ವೇಸ್ಟೇಜ್ ಹೋಗುತ್ತೆ, ಮೇಕಿಂಗ್ ಚಾರ್ಜ್ ಹೋಗುತ್ತೆ, ಲಾಸ್ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ. ಸೊ ನಿಮ್ಗೆ ಈಸಿಯಾಗಿ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ ಹಲೋ ಹೆಲೋ ಮೇಡಮ್, ನಮಸ್ತೆ. ನಮಸ್ತೆ ನಮಸ್ತೆ. ಓಹೋ, ಫುಲ್ ಜೋಶಲ್ಲಿದ್ದೀರಿ ಮ್ಯಾಮ್. ಹಲೋ ಹಲೋ, ಕೇಳಿಸ್ತಿದೆ ನಿಮ್ಮ ವಾಯ್ಸ್, ಹೇಳಿ, ಮಾತಾಡಿ. ಕೇಳ್ತದೆ. ಅಯ್ಯಯ್ಯೋ, ನನಗೂ ಕೇಳಿಸ್ತಿದೆ, ಮಾತಾಡಿ ಮ್ಯಾಮ್. ಕೇಳ್ತದಾ? ಓ, ಸೂಪರ್ ಆಗಿ ಕೇಳಿಸ್ತಿದೆ. ಫುಲ್ ಜೋಶಲ್ಲಿದ್ದೀರಾ? ಏನ್ ತಿಂದ್ರಿ ಇವತ್ತು? ಸಂಜೆ ಕಾಫಿ ತಿಂಡಿ. ಕಾಫಿ ತಿಂಡಿಯಾ? ಏನ್ ತಿಂಡಿ? ತಿಂಡಿ ಇದು ಚಕ್ಕುಳಿ ಮಿಕ್ಸರ್ ಎಲ್ಲ ಇತ್ತು. ಓ, ಹಾಗೆ ಮಳೆಗೆ. ಅದೇ ಮಳೆ ಇತ್ತಾ? ಮಳೆ ಅಲ್ವಾ, ಜೋರುಂಟು ಮಳೆ. ಹಾಗಾದ್ರೆ ಸಾರಿ ತಿಂದಿದ್ದೀರಿ ಅನ್ಕೊಳ್ತೀನಿ. ಮೇಡಮ್ ನೋಡಿದ್ರಾ ಇವತ್ತು ಬ್ರಾಸ್ಲೈಟ್ ತೋರಿಸ್ತಾ ಇದ್ದಾರೆ? ಈಗ ಸ್ವಲ್ಪ ಮಳೆ ಬಿತ್ತು, ಆಗ ತುಂಬಾ ಇತ್ತು ಮಳೆ. ಹೌದಾ? ಆಯ್ತು, ಮಳೆ ನಡುವಲ್ಲಿ ಕೂಡ ಕಾಲ್ ಮಾಡಿದಿರಲ್ಲ. ಹೌದಾ? ಎಸ್, ಬ್ರಾಸ್ಲೈಟ್ ನೋಡಿದ್ರಾ? ನಾವು ತೋರಿಸ್ತಾ ಇರೋ ಬ್ರಾಸ್ಲೈಟ್ ಕಾಣಿಸ್ತಿದ್ಯಾ? ನೋಡಿದೆ. ನೋಡಿದ್ರಾ? ಇಷ್ಟ ಆಯ್ತಾ? ಇಷ್ಟ ಆಯ್ತು. ಓಕೆ, ರೇಟ್ ಎಷ್ಟಿರ್ಬೋದು ಇದಕ್ಕೆ? ಅದಕ್ಕೆ 290 ಇರ್ಬೋದು. 2,90,000. ಹೌದೌದು, 2,90,000 ಇರಬಹುದು ಅಂತ ಜಾನಕಿ ಅವರು ಕಾಣಿಯೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಮ್ಯಾಮ್, ನಮಗೂ ಗೊತ್ತಿಲ್ಲ ಇದ್ರ ಆಕ್ಚುಲಿ ಬೆಲೆ ಎಷ್ಟು ಅಂತ. ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಹೇಳ್ತೀವಿ ಎಷ್ಟು ಇದ್ರ ರೇಟ್ ಅಂತ. ಓಕೆನಾ? ನೀವೇನಾದ್ರೂ ಕರೆಕ್ಟ್ ರೇಟ್ ಹೇಳಿಲ್ಲ ಅಂತಂದ್ರೂ ಬೇಜಾರಾಗಬೇಡಿ. ನಿಮಗೂ ಕೂಡ ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ತಾರೆ ಮಂಗಳೂರು ಜುವೆಲ್ಸ್ ಅವರು. ಪುತ್ತೂರಿಗೆ ಬಂದು ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಗಿಫ್ಟ್ ಕೂಡ ತಗೊಳ್ಳಿ. ಓಕೆನಾ? ಓಕೆ, ಥ್ಯಾಂಕ್ ಯು ಜಾನಕಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್, ನಮ್ಮ ಗಂಡು ಮಕ್ಕಳೇ ಕಾಲ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ ಈಗ ಮತ್ತೆ ನಮ್ಮ ಹೆಣ್ಮಕ್ಳು ಕೂಡ ಕಾಲ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಹೌದು, ಯಾಕಂದ್ರೆ ಅವರಿಗೂ ಕೂಡ ಒಂದ್ಸಲ ಯಾರಿಗೋ ಗಿಫ್ಟ್ ಮಾಡಬೇಕು ಅಂತಂದ್ರೆ ಇದ್ರೆ ಆತರ ಒಳ್ಳೆ ಚಾನ್ಸ್ ಅಲ್ವಾ? ಒಂದ್ಸಲ ವಿಸಿಟ್ ಮಾಡಿ ರೇಟ್ ತಿಳ್ಕೊಂಡು ಅಥವಾ ಇನ್ನೇನೋ ರೇಟಲ್ಲಿ ವೇರಿಯೇಷನ್ ಆದ್ರೆ ಬೇಗ ತಗೊಳ್ಳುವಂತ ಪ್ಲಾನ್ ಮಾಡ್ಕೋಬಹುದು. ಸೊ ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ ಹೆಲೋ ಹಲೋ, ಗೊತ್ತಾಯ್ತಾ? ಪಕ್ಕ. ನಾನೇನಿಷ್ಟು ಲೇಟ್ ಅನ್ಕೊಂಡೆ.
ಏನಿಷ್ಟು ಲೇಟ್ ಆಯ್ತು ನೀವು ಕಾಲ್ ಮಾಡಿದ್ದು ಜಯಶ್ರೀ ಅವರು ಅಂತ ಅನ್ಕೊಂಡೆ. ಸಿಕ್ಕಿತ್ತು. ಹೌದಾ? ಓ, ಸೊ ನೀವು ಮಾಡಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಮಿಸ್ ಮಾಡ್ಕೋತೀವಿಪ್ಪ ಹೌದು ಅಲ್ವಾ? ಯಾಕಂದ್ರೆ ನಾನು ಹೇಳಿದ್ದೀನಿ ನೀವು ಬನ್ನಿ ಬನ್ನಿ ವಿಸಿಟ್ ಮಾಡಿ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ನಿಮ್ಗೆ ಗಿಫ್ಟ್ ಕಾಯ್ತಾ ಇದೆ ಅಂದ್ರೆ ನೀವು ಬೇಡ 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 ನಾನು ಚಿನ್ನನೇ ತಗೊಳಕ್ ಬರೋದು ಅಂತ ಹೇಳ್ತಾ ಇದ್ದೀರಪ್ಪ. ಇಲ್ಲ, ನಾನು ಅವ್ರ ಹತ್ರ ದಿವ್ಯನ ಹತ್ರವೇ ಮಾತಾಡಿದ್ದೇನೆ. ಹೌದಾ? ನೆಕ್ಸ್ಟ್ ಮಂತ್ ಅದೇ 11 ತಾರೀಕಿಗೆ ಬರ್ತೇನೆ ಊರಿಗೆ. ಹಾ, ಅವಾಗ ಬರ್ತೇನೆ ಅಂತ ಹೇಳಿದ್ದೇನೆ ಅವಳ ಹತ್ರ, ದಿವ್ಯನ ಹತ್ರ. ಹೌದಾ? ಹಾ, ದಿವ್ಯಾ ಅವ್ರು ಫುಲ್ ರೆಡಿ ಇದ್ದಾರೆ ನಿಮ್ಮನ್ನ ವೆಲ್ಕಮ್ ಮಾಡ್ಲಿಕ್ಕೆ. ಹಾ ಸರಿ, ಓಕೆ. ಮೇಡಮ್, ಇವತ್ತಿನ ಬ್ರಾಸ್ಲೆಟ್ ಇಷ್ಟ ಆಯ್ತಾ? ಹಾ ಆಯ್ತು. ಯಾರಿಗಾದ್ರೂ ಗಿಫ್ಟ್ ಮಾಡೋದಕ್ಕೆ ಬೆಸ್ಟ್ ಅಲ್ವಾ? ಗಿಫ್ಟ್ ಎಲ್ಲ ಇಲ್ಲಪ್ಪ ಈಗ ಅದೇ. ಹೌದಾ? ಓಕೆ, ನಾವು ಬೆಲೆ ಗೆಸ್ ಮಾಡೋದಾ? 4.6 4.6 ಸಾವಿರ ಲಕ್ಷ 4,06,000ನಾ? 4 ಲಕ್ಷದ ಕನ್ಫ್ಯೂಸ್ ಆಯ್ತು ಮಾತಾಡಿ. 4,06,000. ಹೌದು. ಓಕೆ, ಜಯಶ್ರೀ ಅವರು ಬೆಂಗಳೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ಬ್ರೇಸ್ಲೈಟ್ ನ ಬೆಲೆ 4,06,000 ಇರಬಹುದು ಅಂತ. ನೋಡೋಣ ಮ್ಯಾಮ್ ಕಾರ್ಯಕ್ರಮದ ಕೊನೆಯಲ್ಲಿ. ಓಕೆ ಓಕೆ ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಎಸ್ 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 4,06,000 ಇರಬಹುದು ಅಂತ ಗೆಸ್ ಮಾಡಿದ್ರು. ಓಕೆ, ಕೆಲವರು ಅಂದರೆ ಡಿಸೈನನ್ನು ನೋಡಿದಾಗ ತುಂಬ ಇಷ್ಟ ಅನಿಸುತ್ತೆ, ಜೊತೆಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಗಂಡು ಮಕ್ಕಳ ಕೈಗೆ. ಯಾಕೆಂದರೆ ನಾವು ಈ ವಿಜುವಲಲ್ಲಿ ನೋಡಿದಾಗಲೇ ನಮಗೆ ಖುಷಿ ಅಂತ ಅನಿಸುತ್ತೆ. ಸೊ ನಮ್ಮ ಗಂಡು ಮಕ್ಕಳಿಗಂತೂ ಖಂಡಿತ ಇಷ್ಟ ಆಗಿರುತ್ತೆ. ಎಸ್, ಯಾವುದಾದ್ರೂ ಶುಭ ಸಮಾರಂಭ ಇದ್ದರೆ ಅಥವಾ ಗಿಫ್ಟ್ ಕೊಡಬೇಕು ಅಂತಂದರೆ ನೋಡಿ ಒಂದು ಒಳ್ಳೆ ಆಯ್ಕೆ. ಕಾರ್ಯಕ್ರಮದ ಕೊನೆಯಲ್ಲಿ ಬೆಲೆ ಕೂಡ ಹೇಳ್ತೀವಿ, ಜೊತೆಗೆ ಆ ಬೆಲೆ ಅಲ್ಲದೆ ನೀವು ನಮ್ಮ ಕಾಲರ್ ಆಗಿದ್ರೆ ಇನ್ನೂ ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಸೊ ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ. ಹಲೋ, ಗಿರಿಜಾ ಅವ್ರು ಮಂಗಳೂರಿಂದ. ಮ್ಯಾಮ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಓಕೆ, ಮಳೆ ಇದೆಯಾ ಮಂಗಳೂರಲ್ಲಿ? ಹೌದೌದು, ಜೋರು ಮಳೆ ಇದೆ. ಜೋರ್ ಮಳೆ ಇದೆ. ನೀವು ಚಿನ್ನ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೀರಿ? ಹೌದು. ಹೌದಾ? ಇವತ್ತಿನ ಬ್ರಾಸ್ಲೈಟ್ ಇಷ್ಟ ಆಯ್ತಾ? ಅದೇ ನೋಡಿದೆ. ಖುಷಿ ಆಯ್ತಾ? ಚೆನ್ನಾಗಿದ್ಯಾ? ಚೆನ್ನಾಗಿದೆ, ಡಿಸೈನ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಓಕೆ, ನಿಮಗ್ ಬೇಡ ಅಂತಂದ್ರೆ ಯಾರಿಗಾದ್ರೂ ತಗೊಳ್ಳೋರಿಗೆ ಸಜೆಸ್ಟ್ ಮಾಡ್ಬೋದಾ ಚೆನ್ನಾಗಿದೆ ತಗೊಳ್ಳಿ ಅಂತ? ಆಯ್ತು, ಮಾಡ್ಬೋದು. ಮಾಡ್ಬೋದಾ? ಓಕೆ, ಇದ್ರ ಬೆಲೆ ಗೆಸ್ ಮಾಡೋದಾ? ಬೆಲೆ 2,45,000. 2,45,000. ಗಿರಿಜಾ ಅವರು ಮಂಗಳೂರಿಂದ ಕರೆ ಮಾಡಿ ಗೆಸ್ ಮಾಡಿದ್ದಾರೆ. ಈ ಒಂದು ಬ್ರಾಸ್ಲೆಟ್ ನ ಬೆಲೆ 2,45,000. ಓ, ನೋಡೋಣ ಮ್ಯಾಮ್ ನಿಮ್ಮ ಅದೃಷ್ಟ ಹೇಗಿದೆ ಅಂತ. ಕಾರ್ಯಕ್ರಮದ ಕೊನೆಯಲ್ಲಿ ಇದರ ನಿಖರವಾದ ಬೆಲೆಯನ್ನ ಹೇಳ್ತೀವಿ. ಆಯ್ತು, ಓಕೆನಾ? ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದ್ರಾ? ನಿಮ್ಮ ಗಿಫ್ಟ್ ಕಾಯ್ತಾ ಇದೆ. ಹೆಲೋ, ಎಲ್ಲಿ? ನೀವು ಲಾಸ್ಟ್ ಟೈಮ್ ಕಾಲ್ ಮಾಡಿದಿರಲ್ಲ ಮ್ಯಾಮ್? ಫಸ್ಟ್ ಟೈಮ್ ಮಾಡೋದು. ಓ, ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇದ್ದೀರಾ? ಮಂಗಳೂರಿಂದ ತುಂಬಾ ಕರೆಗಳು ಬರ್ತಾ ಇದೆ. ಓಕೆ, ಫಸ್ಟ್ ಟೈಮ್ ಕಾಲರ್ ಆದ್ರೂ ಬೇಜಾರಾಗಬೇಡಿ. ನಿಮಗೇನಾದ್ರೂ ನೀವು ಹೇಳಿರುವಂತಹ ಬೆಲೆ ನಿಖರವಾದ ಬೆಲೆ ಅಲ್ಲ ಅಂತಂದ್ರೂ ಪರವಾಗಿಲ್ಲ. ನೀವು ಕಾಲ್ ಮಾಡಿದ್ದಕ್ಕಾಗಿ ಮಂಗಳೂರು ಜ್ಯುವೆಲ್ಸ್ ಅವರು ಪ್ರತಿ ಕಾಲರಿಗೆ ಕೂಡ ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ತಾರೆ. ಸೊ ಮಿಸ್ ಮಾಡದೆ ಮಂಗಳೂರು ಜ್ಯುವೆಲ್ಸ್ ಪುತ್ತೂರಿನಲ್ಲಿ ಅದರ 2ನೇ ಶಾಖೆಯನ್ನ ತೆರೆದಿದ್ದಾರೆ. ಮಿಸ್ ಮಾಡದೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಪುತ್ತೂರಿಗೆ ಬನ್ನಿ. ನಿಮ್ಮ ಒಂದು ಸ್ಪೆಷಲ್ ಗಿಫ್ಟ್ ನಿಮಗೋಸ್ಕರ ಕಾಯ್ತಾ ಇದೆ. ಬನ್ನಿ ತಗೊಳ್ಳಿ. ಅಲ್ಲಿ ವೆರೈಟಿ ಆಗಿರುವಂತಹ ಚಿನ್ನಾಭರಣಗಳು ಕೂಡ ಇದೆ. ಒಂದ್ಸಲ ವಿಸಿಟ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದ್ರೆ ತಗೊಳ್ಬೋದು. ಅಷ್ಟೇ ಅಲ್ಲದೆ ಇನ್ನೊಂದ್ಸಲ ನಾವು ನಮ್ಮ ವೀಕ್ಷಕ ಬಂದವರಿಗೆ ಪ್ರತಿ ಎಪಿಸೋಡಲ್ಲಿ ಕೂಡ ಹೇಳ್ತಾ ಇದ್ದೇವೆ, ಇಲ್ಲಿ ಏನು ಕಾಲ್ ಸಿಗ್ಲಿಲ್ಲ ಅಂತ ನಿರಾಶರಾಗಬೇಡಿ. ಅಲ್ಲಿ ಕೂಡ ನಿಮ್ಮ ಅದೃಷ್ಟ ಪರೀಕ್ಷೆಗೆ ಒಂದು ವಿಶೇಷವಾದ ಅವಕಾಶವನ್ನ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಏನು, ನಾವು ಮಳಿಗೆಗೆ ಹೋದಾಗ ಅಲ್ಲಿ ಒಂದು ಜ್ಯುವೆಲ್ರಿಯನ್ನ ನಮಗೆ ತೋರಿಸ್ತಾರೆ. ಅದರ ಒಂದು ವೆಯ್ಟ್ ಅನ್ನ ನೋಡಿ ನಾವು ಅದೃಷ್ಟ ಚೀಟಿಯಲ್ಲಿ ಅದರ ತೂಕವನ್ನ ಬರೆದು ನಮ್ಮ ಹೆಸರನ್ನ ಬರೆದು ಹಾಕಿದ್ರೆ, ಒಂದು ವೇಳೆ ಅದೃಷ್ಟ ಪರೀಕ್ಷೆಯಲ್ಲಿ ನಾವು ಹೇಳಿರುವಂತ ಬೆಲೆ ನಿಖರವಾದ ಬೆಲೆಯಾಗಿದ್ರೆ ಅದೃಷ್ಟ ಚೀಟಿಯಲ್ಲಿ ನಮ್ಮ ಹೆಸರು ಬಂದ್ರೆ ನಿಮಗೆ ಒಂದು ವಜ್ರದ ಮೂಗುತಿಯನ್ನ ತಗೊಳ್ಳುವಂತಹ ಸುವರ್ಣ ಅವಕಾಶ ಇದೆ. ನೋಡಿ ಎಂತೆಂಥ ಅವಕಾಶಗಳನ್ನು ಮಂಗಳೂರು ಜ್ಯುವೆಲ್ಸ್ ಅವರು ಕೊಡ್ತಾ ಇದ್ದಾರೆ. ಒಂದ್ಸಲ ವಿಸಿಟ್ ಮಾಡೋಣ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ. ಹೆಲೋ ಸರ್, ನಮಸ್ತೆ. ಆಶ್ಲೇಷ್ ಅವರು ಪುತ್ತೂರಿಂದ. ಹೌದು ಮೇಡಮ್. ಎಸ್, ಅವಾಗಿಂದ ಟ್ರೈ ಮಾಡ್ತಾ ಇದ್ರಾ? ಹೌದು, ಅವಾಗ ನಾನು ಟ್ರೈ ಮಾಡ್ತಿದ್ದೆ. ಲಾಸ್ಟ್ ಮಂತ್ ನಾನು ನೋಡುವಾಗ ಲೈವ್ ಮುಗ್ದಿತ್ತು. ಹೌದು ಸರ್, ಈ ಸಲ ನಾನು ಅದು ಸಬ್ಸ್ಕ್ರೈಬ್ ಮಾಡಿದ್ದೆ. ಹಾಗೆ ಇವರು ಪ್ರೋಗ್ರಾಮ್ ಆಗ್ತಿರೋವಾಗ್ಲೇ ಗೊತ್ತಾಯ್ತು ನಂಗೆ. ಓಕೆ, ಖುಷಿ ಆಯ್ತು ಸರ್. ಅಷ್ಟು ಒಂದು ಲಾಸ್ಟ್ ಟೈಮ್ ಮಿಸ್ ಆದ್ರೂ ಪರವಾಗಿಲ್ಲ, ಈ ಸಲ ನೀವು ಟ್ರೈ ಮಾಡಿದಿರಿ, ನಿಮ್ಗೆ ಕಾಲ್ ಸಿಕ್ಕಿದೆ. ಸರ್ ಗೆಸ್ ಮಾಡೋದಾ ಎಷ್ಟಿದೆ ಪ್ರೈಸ್ ಅಂತ? ಗೆಸ್ ಮಾಡಬಹುದು ಹೇಳಿ ಸರ್. 2,65,000 ಮೇಡಮ್. 2,55,000. 65. 2,65,000.
ಹೌದು. ಓಕೆ, 2,65,000. ಆಶ್ಲೇಷ್ ಅವರು ಪುತ್ತೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ. ಡಿಸೈನ್ ಚೆನ್ನಾಗಿದ್ಯಾ ಸರ್? ಡಿಸೈನ್ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದ್ಯಾ? ನಿಮ್ಗೇನ ತಗೊಳ್ಳೋ ಪ್ಲಾನ್ ಇದೆಯಾ? ತಗೊಳ್ಳೋ ಪ್ಲಾನ್ ಇದೆ ಮೇಡಮ್. ಇದೆಯಾ? ನೋಡಿ ಇವಾಗ ಆತಿ ಅಲ್ಲ, ಸ್ವಲ್ಪ ಟೈಮ್ ಆಗ್ಲಿ ಅಂತ ಇದ್ವಿ. ಓಕೆ ಸರ್, ಪರವಾಗಿಲ್ಲ. ಆದ್ರೂ ನೀವು ಮಂಗಳೂರು ಜ್ಯುವೆಲ್ಸ್ಗೆ ಒಂದ್ಸಲ ವಿಸಿಟ್ ಮಾಡಿ. ಇನ್ನೂ ಚೆನ್ನಾಗಿರುವಂತ ಜ್ಯುವೆಲ್ರಿಗಳಿದೆ ಕೂಡ, ಮತ್ತೆ ಲೈಟ್ weight ಅಲ್ಲಿ ಕೂಡ ನಿಮ್ಗೆ ಒಂದು ಉತ್ತಮವಾದಂತ ಡಿಸೈನ್ ಅಲ್ಲಿ ಜ್ಯುವೆಲ್ರಿಗಳು ಸಿಗುತ್ತೆ. ಅಲ್ಲಿಯ ಒಂದು ಸ್ಪೆಷಾಲಿಟಿಯೇ ಅದು. ಇನ್ನೊಂದು, ಅವರೇ ತಯಾರಕರು, ಅವರೇ ವಿತರಕರು ಆಗಿರೋದ್ರಿಂದ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಕಾಲರ್ ಆಗಿದ್ರೆ ಇನ್ನೂ ಸ್ಪೆಷಲ್ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಮಿಸ್ ಮಾಡಬೇಡಿ ಸರ್. ಒಂದು 30-40 ಸಾವಿರ ಉಳಿದ್ರು ಲಾಭನೇ ಅಲ್ವಾ ನಮ್ಗೆ? ಹೌದು ಹೌದು ಅಲ್ವಾ? ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ಒಂದ್ಸಲ ವಿಸಿಟ್ ಮಾಡಿ. ನಿಮ್ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅಲ್ಲಿಯ ಸಿಬ್ಬಂದಿಗಳು ಕೊಡ್ತಾರೆ. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಎಸ್, ಹೆಲೋ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ ಹೆಲೋ ಹಲೋ, ರಜಿತಾ ಅವರು ಪುತ್ತೂರಿಂದ. ಮೇಡಮ್ ನಮಸ್ತೆ. ನಮಸ್ತೆ. ಓಕೆ, ಮಳೆ ಜೋರಿತ್ತಾ? ಹೌದು, ಜೋರ್ ಮಳೆ ಬರ್ತಾ ಓಕೆ, ಇದೆ. ತುಂಬಾ ಟ್ರೈ ಮಾಡಿದ್ರ ಕಾಲಿಗೆ? ತುಂಬಾ ಟ್ರೈ ಮಾಡಿದೆ, ಗೊತ್ತಾಗ್ತಾ ಇದೆ, ಯಾಕಂದ್ರೆ ಮಾತಾಡ್ತಾ ಇದ್ರು ಎಂಗೇಜ್ ಟೋನ್ ನನಗೆ ಕೇಳಿಸ್ತಾನೆ ಇದೆ. ಸೊ ಹಾಗಾಗಿ ತುಂಬಾ ಟ್ರೈ ಮಾಡ್ತಾ ಇರೋರು ಗೊತ್ತಾಗ್ತಾ ಇದೆ. ಸೊ ನಿಮ್ಮ ಒಂದು ಪ್ರಯತ್ನಕ್ಕೆ ಫಲ ಸಿಗ್ಲಿ, ಕಾಲ್ ಸಿಗ್ಲಿ. ಸೊ ಮೇಡಮ್, ಇವತ್ತಿನ ಡಿಸೈನ್ ಇಷ್ಟ ಆಯ್ತಾ? ನಮ್ಮ ಪುರುಷರಿಗೋಸ್ಕರ ಬ್ರಾಸ್ಲೆಟ್ ತೋರಿಸ್ತಾ ಇದ್ದಾರೆ ಮಂಗಳೂರು ಜ್ಯುವೆಲ್ಸ್ ಅವರು. ಓಕೆ, ಹೇಗೆ ಅನಿಸ್ತು? ಇಷ್ಟ ಆಯ್ತಾ? ಬೆಲೆ ಹೇಳುದಾ? ಒಂದು 16 ಗ್ರಾಮ್ ಇರ್ಬೋದು ಅಂತ ಅನ್ಸುತ್ತೆ ನಂಗೆ. ರೇಟ್ ಒಂದು 2,50,000. 2,50,000 ಇರಬಹುದು ಅಂತ ಹೇಳ್ತೀರಾ? ರಚಿತಾ ಅವರು ಪುತ್ತೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ಬ್ರಾಸ್ಲೆಟ್ ನ ಬೆಲೆ 2.5 ಲಕ್ಷ ಅಂತ. ಮೇಡಮ್, ಯಾರಿಗಾದ್ರು ಗಿಫ್ಟ್ ಮಾಡೋ ಪ್ಲಾನ್ ಇದೆಯಾ? ಗಿಫ್ಟ್ ಮಾಡೋ ಪ್ಲಾನ್ ಇಲ್ಲ. ಓಕೆ, ಪರವಾಗಿಲ್ಲ. ನಮಗಿಷ್ಟ ಆಗುವಂತ ಜ್ಯುವೆಲ್ರಿ ಕೂಡ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ತುಂಬಾ ಇಷ್ಟವಾಗುವಂತಹ ಈಗ ಆಧುನಿಕ ಡಿಸೈನ್ ಅಲ್ಲಿ ನಮ್ಗೆ ಸಿಗ್ತಾ ಇದೆ. ಸೊ ನಮಗೆ ಆತರ ಅಲ್ಲ, ನಮಗೆ ಇಷ್ಟವಾದ ಡಿಸೈನ್ ಬೇಕು ಅಂತ ಅಂದ್ರೂ ಕೂಡ ಅವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಸೊ ಒಂದ್ಸಲ ಮಾಡಿದ್ದೆ ಮ್ಯಾಮ್. ವಿಸಿಟ್ ಮಾಡಿದ್ರೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಇಷ್ಟ ಆಯ್ತಾ? ಓಕೆ, ಅಲ್ಲೂ ಕೂಡ ಸ್ಟೈಲ್ ಡಿಸೈನ್ ಎಲ್ಲ ಇದೆ. ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತಾ? ಬೇರೆಯವ್ರಿಗೆ ಹೇಳ್ತೀರಾ ಹೋಗ್ಬೋದು? ಯಾಕಂದ್ರೆ ಮದುವೆ ಅಥವಾ ಇನ್ನಿತರ ಸಮಾರಂಭಗಳಿಗೆ ಚಿನ್ನ ಖರೀದಿ ಮಾಡೋರಿಗೆ ಹೋಗುವಂತ ಬೆಸ್ಟ್ ಪ್ಲೇಸಾ? ಹೌದು, ರೆಫರ್ ಮಾಡ್ತೇನೆ ನಾನು, ಫ್ರೆಂಡ್ಸ್ಗೆ ಹೇಳ್ತೇನೆ. ನಾನು ಸ್ಕೀಮ್ ಜಾಯಿನ್ ಆಗಿದ್ದೀನಿ ನಾನು. ಓ ಸೂಪರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ಫಸ್ಟ್ ಹೇಳ್ಬೇಕಿತ್ತು. ನಮ್ಗೆ ಖುಷಿ ಆಗುತ್ತೆ, ನಮ್ಮ ಕಾಲರ್ಗಳು ಮಂಗಳೂರು ಜ್ಯುವೆಲ್ಸ್ ಹೋಗಿದ್ದಾರೆ, ಅವ್ರಿಗೂ ಇಷ್ಟ ಆಗುತ್ತೆ ಅಂತಂದ್ರೆ ನಮ್ಮ ಕಾರ್ಯಕ್ರಮ ಕೂಡ ಒಂಥರ ಯಶಸ್ವಿ ಆದ ಹಾಗೇನೆ. ಯಾಕಂದ್ರೆ ಗ್ರಾಹಕರ ಫೀಡ್ಬ್ಯಾಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಓಕೆ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ ಹೆಲೋ, ಗೀತಾ ಅವರು ಪಂಜಳದಿಂದ ಲಾಸ್ಟ್ ಟೈಮ್ ಕೂಡ ಕಾಲ್ ಮಾಡಿದ್ರು. ಮೇಡಮ್ ನಮಸ್ತೆ. ಓಕೆ, ತುಂಬಾ ಟ್ರೈ ಮಾಡಿದಿರಿ ಅಂತ ಅನ್ಕೊಳ್ತೀನಿ. ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬರ್ತಾ ಇರುವಂತ ಸಮಯದಲ್ಲಿ ನಿಮ್ಮ ಕರೆ ಸಿಕ್ಕಿದೆ. ಓಕೆನಾ ಮೇಡಮ್? ನೀವು ವಿನ್ನರ್ ಕೂಡ ಹೌದಲ್ಲ ಒಂದ್ಸಲ? ಹೌದು ಮೇಡಮ್, ಹೌದು. ಎಸ್, ಇವತ್ತು ನೋಡೋಣ ಎಷ್ಟಿರ್ಬೋದು ಈ ಬ್ರಾಸ್ಲೆಟ್ ನ ಬೆಲೆ? 2,80,000. 2,80,000. ಓಕೆ, ಗೀತಾ ಅವರು ಪಂಜಳದಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ಬ್ರಾಸ್ಲೆಟ್ ನ ಬೆಲೆ 2,80,000 ಅಂತ. ಮೇಡಮ್, ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಬೆಲೆ ಗೊತ್ತಾಗುತ್ತೆ. ಸೊ ನೋಡೋಣ ಎಷ್ಟಿರಬಹುದು ಅಂತ. ನಿಮ್ಗೆ ಇಷ್ಟ ಆಯ್ತಾ ಡಿಸೈನು? ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದ್ರಾ? ಗಿಫ್ಟ್ ತಗೊಂಡ್ರಾ? ಮಾಡಿದೆ ಮೇಡಮ್. ಇಷ್ಟ ಆಯ್ತಾ? ಇಷ್ಟ ಆಗಿದೆ. ಇಷ್ಟ ಆಗಿದ್ಯಾ? ಹೋಗ್ಬೋದಾ? ನಮ್ ಚಿನ್ನ ತಗೊಳ್ಬೇಕು ಅಂತಂದ್ರೆ ಮಂಗಳೂರು ಜ್ಯುವೆಲ್ಸ್ಗೆ ಹೋಗ್ಬೋದು ಅಂತ ಹೇಳ್ತೀರಾ? ಹೌದು, ನಾನು ಪರ್ಚೇಸ್ ಮಾಡಿದೆ ಮೇಡಮ್. ಅದು ಯಾವ್ದು ಕೊಟ್ಟು ಒಂದು ಮಾಡಿಸಿದ್ದೆ ರಿಂಗ್ ಒಂದು. ಹೌದಾ? ಇಷ್ಟ ಆಯ್ತಾ? ಚೆನ್ನಾಗಿ ಮಾಡ್ಕೊಟ್ರಾ? ಹೌದು, ಆದಷ್ಟು ಬೇಗ ಮಾಡಿಕೊಟ್ರು. ಮತ್ತೆ ನಂಗೆ ಇಷ್ಟ ಆಯ್ತು ಕೂಡ ಅದು. ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಅಂತದ್ದೇನಾದ್ರೂ ಅನುಭವ ಆಗಿದ್ರೆ ವೀಕ್ಷಕರ ಹತ್ರ ನಾವು ಕೇಳ್ಕೊಳ್ಳೋದು, ದಯವಿಟ್ಟು ತಿಳಿಸಿ. ಯಾಕಂದ್ರೆ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇರುವುದೇ ಗ್ರಾಹಕರ ವಿಶ್ವಾಸ, ನಂಬಿಕೆಯನ್ನ ಗಳಿಸೋದಕ್ಕೋಸ್ಕರ. ಯಾಕಂದ್ರೆ ನಮ್ಗೆ ಹೊಸಬ್ರು ಏನು ಅಂತ ಗೊತ್ತಿಲ್ಲ ಅನ್ನೋ ಫೀಲ್ ಆಗ್ಬಾರ್ದು. ಹೋದವರ ರಿವ್ಯೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್. ಸೊ ನಿಮಗ್ ಖುಷಿ ಆಯ್ತು ಅಂತಂದ್ರೆ ಇನ್ನೊಂದು 10 ಜನಕ್ಕೂ ಖುಷಿ ಆಗೇ ಆಗತ್ತಲ್ವಾ? ಎಸ್, ಓಕೆ. ಹೇಳಿದ್ದೇನೆ ಫ್ರೆಂಡ್ಸ್ಗೆ ಹಾಗೇನೆ ಹೋಗಿ ಅಂತ ಒಂದ್ಸರಿ ನೋಡಿ ಬನ್ನಿ ಅಂತ ಹೇಳಿದೆ ನನಗೆ ಹಾಗೇನೆ. ಹೌದಾ? ಓಕೆ, ಇನ್ನು ಸ್ಪೆಷಲ್ ಡಿಸ್ಕೌಂಟ್ ಬೇರೆ ಕೊಡ್ತಾರೆ ನಮ್ಮ ಕಾಲರ್ ಆಗಿದ್ರೆ ಅಲ್ವಾ? ಓಕೆ, ನೀವಂತೂ ಹ್ಯಾಪಿ ಕಸ್ಟಮರ್ ಮಂಗಳೂರು ಜ್ಯುವೆಲ್ಸ್ ನ. ಏನ್ ಮೇಡಮ್? ಹ್ಯಾಪಿ ಕಸ್ಟಮರ್, ತುಂಬಾ ಖುಷಿ ಕಸ್ಟಮರ್ ಅಲ್ವಾ? ನಿಮ್ಗೆ ಖುಷಿ ಆಯ್ತು? ಆಯ್ತು ಮೇಡಮ್. ಎಸ್, ಮತ್ತೆ ವಿಸಿಟ್ ಮಾಡಿ. ಸೊ ನಿಮ್ಗೆ ಇನ್ನಷ್ಟು ಡಿಸ್ಕೌಂಟ್ಗಳು ಕೂಡ ಸಿಗುತ್ತೆ. ಜೊತೆಗೆ ಆಭರಣಗಳು ಕೂಡ ನಿಜವಾಗ್ಲೂ ಚೆನ್ನಾಗಿದೆ. ಯಾಕಂದ್ರೆ ಹೌದು. ಎಸ್, ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದ್ದಕ್ಕಾಗಿ. ಎಸ್, ಹೌದು. ವಿಸಿಟ್ ಮಾಡಿದಂತಹ ಪ್ರತಿಯೊಬ್ಬರು ಕೊಟ್ಟಿರುವಂತಹ ಫೀಡ್ಬ್ಯಾಕ್ ಕೂಡ ನಮ್ಗೆ ತುಂಬಾ ಇಷ್ಟ ಆಯ್ತು ಅಂತ. ಜೊತೆಗೆ ಅಲ್ಲಿಯ ಸಿಬ್ಬಂದಿಗಳು ಕೂಡ ನಮಗೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ಅಷ್ಟೇ ಅಲ್ಲದೆ ನಮಗೆ ಏನಾದ್ರೂ ಒಂದು ಒಳ್ಳೆ ಡಿಸೈನ್ ಇಷ್ಟ ಆಯ್ತು ಅಂತಂದ್ರೂ ಕೂಡ ಅಲ್ಲಿಯ
ಒಂದು ನಾವು ಹೇಳಿ ಅಲ್ಲಿ ಆ ಚಿನ್ನವನ್ನು ಮಾಡಿಸ್ಕೊಳ್ಬಹುದು, ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಯಾವುದೇ ಡಿಸೈನ್ ಬೇಕಿದ್ರು ಕೂಡ, ಜೊತೆಗೆ ನಾವು ತೋರಿಸುವಂಥ ಡಿಸೈನ್ ತುಂಬ ಹೆವಿ ಜ್ಯುವೆಲ್ರಿ ಆಗಿದ್ರು ಕೂಡ ಬೇಜಾರಿಲ್ಲ, ನಮಗೆ ಲೈಟ್ ವೆಯ್ಟ್ ಆಗಿ ಆ ಡಿಸೈನನ್ನು ಮಾಡಿಕೊಡ್ತಾರೆ. ಸೊ ಯಾಕಂದರೆ ದಿನಾ ನಾವು ಇಷ್ಟೊಂದು ಆಭರಣಗಳನ್ನು ಹಾಕ್ಕೊಂಡು ಓಡಾಡೋದಿಲ್ಲ. ಸೊ ನಮಗೆ ಫಂಕ್ಷನ್ ಇದ್ದಾಗ ನಾವು ಹಾಕ್ಕೊಳ್ತೀವಿ. ಸೊ ನಮಗೆ ಬೇರೆ ಬೇರೆ ರೀತಿಯ ಆಭರಣ ಬೇಕು ಅಂತಂದರೆ ಒಂದೇ ಆಭರಣ ಮಾಡಿಸೋ ಬದಲು ಒಂದು 2-3 ಆಭರಣಗಳನ್ನು ಮಾಡಿಸ್ಕೋಬೋದು. ಬೇರೆ ಬೇರೆ ಫಂಕ್ಷನಿಗೆ ಬೇರೆ ಬೇರೆ ಥರದ ಜ್ಯುವೆಲ್ರಿಯನ್ನು ನಾವು ಹಾಕ್ಕೊಂಡು ಖುಷಿ ಪಡ್ಬೋದು. ಸೊ ಒಂದ್ಸಲ ವಿಸಿಟ್ ಮಾಡಿ, ಯಾಕಂದರೆ ವಿಸಿಟ್ ಮಾಡಿದಾಗಲೇ ಗೊತ್ತಾಗೋದು ನಮಗೆ ಹೇಗಿದೆ ಅಲ್ಲಿಯ ಚಿನ್ನಾಭರಣ ಅಂತ. ಯಾರು ವಿಸಿಟ್ ಮಾಡಿದ ಕೂಡಲೇ ನೀವು ಪರ್ಚೇಸ್ ಮಾಡಿ ಅಂತ ಯಾರೂ ಹೇಳೋದಿಲ್ಲ. ಸೊ ಮಿಸ್ ಮಾಡದೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ, ಅಲ್ಲಿ ಆಭರಣಗಳನ್ನು ನೋಡಿ. ಅಲ್ಲಿಯೂ ಕೂಡ ನಿಮ್ಮ ಅದೃಷ್ಟ ಪರೀಕ್ಷೆಗೆ ಒಂದು ಅವಕಾಶ ಇದೆ. ಜೊತೆಗೆ ಮಾನ್ಸೂನ್ ಆಫರ್ಗಳು ನಡೀತಾ ಇದೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಸ್ಕೀಮ್ಗಳು ಗ್ರಾಹಕರಿಗೆ ಲಭ್ಯವಿದೆ. ಸೊ ಎಲ್ಲವನ್ನ ತಿಳ್ಕೊಳ್ಳಿ. ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮಗೆ ಒಂದು ಹೋಮ್ಲಿ ಫೀಲ್ ಸಿಗುತ್ತೆ. ಎಸ್, ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹೆಲೋ ಹೆಲೋ ಎಸ್ ಕಾಲರ್, ಯಾಕಂದರೆ ಕಂಟಿನ್ಯೂಸ್ ಎಂಗೇಜ್ ಬರ್ತಾ ಇದೆ. ಕಾಲರ್ಗಳು ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಹೆಚ್ಚಿನವರಿಗೆ ಕರೆ ಸಿಗೋದಿಲ್ಲ, ನಮಗೂ ಕೂಡ ಬೇಜಾರಾಗುತ್ತೆ. ನಾವು ಮಾತಾಡ್ತಾ ಇದ್ರು ಕೂಡ ಎಂಗೇಜ್ ಟೋನ್ಗಳು ಕೇಳಿ ಬರ್ತಾನೆ ಇರುತ್ತೆ. 6 ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಕರೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಿ. ಎಸ್, ಕಾರ್ಯಕ್ರಮ ಕೊನೆ ಹಂತಕ್ಕೆ ಬರ್ತಾ ಇದೆ. ಇನ್ನು ಕಾರ್ಯಕ್ರಮದಲ್ಲಿ ಕಾಲ್ ಸಿಗಲಿಲ್ಲ ಅಂತಂದರೆ ಬೇಜಾರಾಗಬೇಡಿ. ಒಂದ್ಸಲ ಮಂಗಳೂರು ಜ್ಯುವೆಲ್ಸ್ಗೆ ಕೂಡ ವಿಸಿಟ್ ಮಾಡಿ. ಹೆಲೋ ಹಲೋ, ನಮಸ್ತೆ, ಯಾರಿದು? ಚೈತನ್ಯ ಲಕ್ಷ್ಮಿ. ಚೈತನ್ಯ ಲಕ್ಷ್ಮಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದೀರಿ. ಮೇಡಮ್, ಎಷ್ಟೊತ್ತಿಂದ ಟ್ರೈ ಮಾಡ್ತಾ ಇದ್ರಿ? ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆ ಆಯ್ತು. ಕೊನೆಗೂ ಕಾಲ್ ಸಿಕ್ತಾ? ಖುಷಿ ಆಯ್ತಾ? ಖುಷಿ ಆಯ್ತಾ? ಓಕೆ, ಫಸ್ಟ್ ಟೈಮ್ ಅಲ್ವಾ ನೀವು ಕಾಲ್ ಮಾಡ್ತಾ ಇರೋದು? ಹೌದು. ಓಕೆ, ನೋಡಿದ್ರೆ ಇವತ್ತಿನ ಬ್ರಾಸ್ಲೈಟು ನೋಡಿದೆ. ಇಷ್ಟ ಆಯ್ತಾ? ರೇಟ್ ಗೆಸ್ ಮಾಡೋದಾ? ಎಷ್ಟು? 5,03,000. 5,03,000ನಾ? ಓಕೆ, ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಕೂಡ ರೇಟ್ ಅನೌನ್ಸ್ ಮಾಡ್ತೀವಿ, ಇದ್ರ ನಿಜವಾದ ಬೆಲೆ ಎಷ್ಟು ಅಂತ. ಸರಿ, ಓಕೆನಾ? ಒಂದು ವೇಳೆ ನೀವು ನಿಜವಾದ ಬೆಲೆಯನ್ನ ಹೇಳಿಲ್ಲ ಅಂತಂದ್ರೂ ಬೇಜಾರಿಲ್ಲ. ನಿಮಗೆ ಮಂಗಳೂರು ಜ್ಯುವೆಲ್ಸ್ ಅವ್ರು ಯಾರೆಲ್ಲ ಕರೆಯನ್ನ ಮಾಡಿರ್ತಾರೋ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಗಿಫ್ಟ್ ಅನ್ನ ಕೊಡ್ತಾರೆ. ಸೊ ನಿಮ್ಮ ಗಿಫ್ಟ್ ಕೂಡ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಕಾಯ್ತಾ ಇರುತ್ತೆ. ನಿಮಗೆ ಬೆಂಗಳೂರು ನಾವು ಹೇಗಪ್ಪ ಪುತ್ತೂರಿಗೆ ಬಂದು ತಗೊಳ್ಳೋದು ಆ ಗಿಫ್ಟ್ ಅನ್ನ ಅಂತ ಟೆನ್ಷನ್ ಆಗೋದು ಬೇಡ. ನಮ್ಮ ಮಂಗಳೂರು ಜ್ಯುವೆಲ್ಸ್ನ ಮೊದಲ ಶಾಖೆ ಇರುವುದೇ ಬೆಂಗಳೂರಲ್ಲಿ. 31 ವರ್ಷಗಳಿಂದ ಅಲ್ಲಿ ಒಂದು ನಮ್ಮ ಗ್ರಾಹಕರಿಗೆ ಸೇವೆಯನ್ನ ಕೊಡ್ತಾ ಗ್ರಾಹಕರ ಪ್ರೀತಿ ವಿಶ್ವಾಸವನ್ನ ನಮ್ಮ ಮಂಗಳೂರು ಜ್ಯುವೆಲ್ಸ್ ಗಳಿಸ್ಕೊಂಡಿದೆ. ಹಾಗಾಗಿ ನಾವು ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ಅಡ್ರೆಸ್ ತಗೊಳ್ಳಿ. ಬೆಂಗಳೂರಿನಲ್ಲಿರುವಂತಹ ಮಂಗಳೂರು ಜ್ಯುವೆಲ್ಸ್ಗೆ ಮಿಸ್ ಮಾಡದೆ ವಿಸಿಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ ಹೆಲೋ ಹಲೋ, ಸಂಗೀತ ಅವರು ವಿಟ್ಲದಿಂದ. ಮೇಡಮ್ ನಮಸ್ತೆ. ನಮಸ್ತೆ. ಓಕೆ, ಅವಾಗಿಂದ ಟ್ರೈ ಮಾಡ್ತಾ ಇದ್ರಿ ಅಂತ ಅನ್ಕೊಳ್ತೀನಿ. ಹೌದು, ಇದು 3ನೇ ಸಲ ನಂದು ಕನೆಕ್ಟ್ ಆಗೋದು. ಓಕೆ ಓಕೆ ಮೇಡಮ್, ನೋಡಿದ್ರಾ ಬ್ರಾಸ್ಲೈಟ್? ನೋಡಿದೆ. ತಗೊಳ್ಳೋಣ? ಅದು 4,82,000. 4,82,000ನಾ? ಯಾರಿಗಾದ್ರೂ ತಗೊಳ್ಳೋ ಪ್ಲಾನ್ ಇದೆಯಾ? ಗಿಫ್ಟ್ ಮಾಡೋದಿದ್ಯಾ? ನೋಡುವನಾ? ಅಂತೂ ಇಷ್ಟ ಆಯ್ತಾ? ನಿಮ್ ಡಿಸೈನ್ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ಏನಾದ್ರೂ ತಗೋಬೇಕು ಅಂತ ಇದ್ರೆ ಹೇಳ್ಬೋದು ಅವ್ರಿಗೆ, ಚೆನ್ನಾಗಿದೆ ನೋಡು ಅಂತ ಅಲ್ವಾ? ತುಂಬಾ ರಿಚ್ ಆಗಿ ಕಾಣಿಸ್ತಿದೆ ಅಲ್ವಾ? ಅದೇ ನೋಡ್ಲಿಕ್ಕೆ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಎಸ್, ನೋಡೋಣ ಇದರ ನಿಖರವಾದ ಬೆಲೆ ಎಷ್ಟು ಅಂತ. ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಗ್ದು ಹೋಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅಂತ. ಓಕೆ, ಅದಕ್ಕಿಂತ ಮೊದಲು ನೀವು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದ್ರಾ ಮ್ಯಾಮ್? ನಿಮ್ಮ ಗಿಫ್ಟ್ ತಗೊಂಡ್ರಾ? ತಗೊಂಡ್ರಾ? ಚಿನ್ನ ತಗೊಂಡ್ರಾ? ಹೋಗ್ಲಿಲ್ಲ, ತಗೊಳ್ಬೇಕಷ್ಟೇ. ಚಿನ್ನ ತಗೊಂಡ್ರಾ? ಸ್ಕೀಮ್ ಮಾಡಿಸ್ಕೊಂಡ್ರಾ? ಇಲ್ಲ, ಒಂದೇ ಸಲ ವಿಸಿಟ್ ಮಾಡಿದ್ದು ಈಗ. ಓಕೆ, ಖುಷಿ ಆಯ್ತಾ? ವಿಸಿಟ್ ಮಾಡಿ ಹೇಗೆ ಅನಿಸ್ತು? ಖುಷಿ ಆಯ್ತು. ಸ್ಟಾಫ್ ಎಲ್ಲ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾರೆ. ಹೌದಾ? ಓಕೆ, ಹಾಗಾದ್ರೆ ಇನ್ನೇನು ಚಿನ್ನ ತಗೊಳ್ಳುವಂತ ಪ್ಲಾನ್ ಇದ್ರೆ ಪಕ್ಕ ಮಂಗಳೂರು ಜ್ಯುವೆಲ್ಸೇ. ಓಕೆ, ನಮ್ಮ ಕಾಲರಿಗೆ ಕೂಡ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಸೊ ನೀವು ಹೇಳಿ ನಾವು ಕಾಲರ್ ಅಂತ. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅವರೇ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಕಂಟಿನ್ಯೂಸ್ ಆಗಿ ಎಂಗೇಜ್ಗಳು. ಎಸ್, ನಮಗೆ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಯಿತು. ಹಾಗಾಗಿ ನಾವು ಲಾಸ್ಟ್ ಕಾಲರ್ ಇವರು, ಗೊತ್ತಿಲ್ಲ ಯಾರು ಕರೆ ಮಾಡಿದ್ದಾರೆ, ಲಾಸ್ಟ್ ಕಾಲ್ ಯಾರ್ದು ಅಂತ. ಆದರೆ ಕಂಟಿನ್ಯೂಸ್ ಆಗಿ ಕರೆಗೆ ಪ್ರಯತ್ನ ಪಡೋರು ಗೊತ್ತಾಗ್ತಾ ಇದೆ ನಮಗೆ ಎಂಗೇಜ್ ಬರ್ತಾ ಇದೆ ಅಂತ. ಸೊ ಮಿಸ್ ಮಾಡದೆ ಕಾಲ್ ಮಾಡಿರುವಂತಹ ಎಲ್ಲರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಎಸ್, ಹೆಲೋ ಆರಿಸ್ ಅವರು ಕಡಬದಿಂದ. ಸರ್, ನೀವು ಲಾಸ್ಟ್ ಕಾಲರ್ ಇವತ್ತಿನ. ಹೆಲೋ ಆರಿಸ್ ಅವರೇ, ನಮಸ್ತೆ. ನಮಸ್ತೆ. ಎಲ್ಲೋಯ್ತು ಜೋಶ್? ಕಾಲ್ ಟ್ರೈ ಮಾಡಿ ಬೇಜಾರಾಯ್ತಾ?
ಇಲ್ಲ ಇಲ್ಲ. ಇಲ್ವಾ? ಓಕೆ ಸರ್, ನೋಡಿದ್ರ ಬ್ರಾಸ್ಲೆಟ್ ತಗೊಳ್ಳೋದಾ? ನೋಡಿದೆ ಮೇಡಮ್. ನೋಡಿದ್ರಾ? ನೋಡಿದ್ದೇನೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಚಿನ್ನ ನೋಡಿದಾಗ ಖುಷಿ ಆಗ್ಬೇಕಪ್ಪ, ಜೋಶಲ್ಲಿ ಮಾತಾಡ್ಬೇಕು. ಮಾಡೆಲ್ ಸೂಪರ್ ಇದೆ. ಸೂಪರ್ ಇದೆಯಾ? ಸೂಪರ್ ಇದೆ. ನೋಡೋಣ, ತಗೊಳ್ಳೋದಾ? ಅದೇ ಪ್ಲಾನ್ ಮಾಡುದು ಮೇಡಮ್. ಮಾಡ್ಬೋದಲ್ವಾ? ಒಂದ್ಸಲ ಇಷ್ಟ ಆದ್ರೆ ನಮ್ಮ ಮೈಂಡ್ ಹೇಳ್ತಾ ಇರುತ್ತೆ ತಗೊಳ್ಳೋಣ ತಗೊಳ್ಳೋಣ ಅಂತಲ್ವಾ? ಹೌದು. ತಗೊಳ್ಳೋ ಪ್ಲಾನ್ ಇದ್ರೆ ಪಕ್ಕ ತಗೊಳ್ತೀರಲ್ವಾ? ಮಂಗಳೂರು ಜ್ಯುವೆಲ್ಸ್ಗೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಸರ್, ನಿಮ್ಮ ಗಿಫ್ಟ್ಗಳು ಕೂಡ ಕಾಯ್ತಾ ಇರುತ್ತೆ. ಓಕೆ ಓಕೆ ಮೇಡಮ್. ಬೆಲೆ ನೋಡೋದಾ? ಬೆಲೆ ಎಷ್ಟಿರ್ಬೋದು ಸರ್ ಇದ್ರದ್ದು? ಅದು 375 ಇರ್ಬೋದು ಮೇಡಮ್. 375? ಹೌದು ಹೌದು. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ರಿಚ್ ಇದೆ ಅಲ್ವಾ ನೋಡ್ಲಿಕ್ಕೂ? ಹೌದೌದು. ಓಕೆ ಸರ್, ಏನಾದ್ರೂ ತಗೊಳ್ಬೇಕು ಅಂತ ಪ್ಲಾನ್ ಇದ್ರೆ ಇದೇ ತಗೊಳ್ಳಿ ನೀವು. ಓಕೆ ಮೇಡಮ್. ಓಕೆ, ನೀವು ಲಾಸ್ಟ್ ಕಾಲರ್ ಸರ್, ತುಂಬಾ ಟ್ರೈ ಮಾಡಿದೀರಿ ಅಂತ ಅನ್ಕೊಳ್ತೀನಿ. ಲಾಸ್ಟ್ಗೆ ಕಾಲ್ ಕನೆಕ್ಟ್ ಆಗಿದೆ. ಸೊ ಓಕೆ, ಮಿಸ್ ಮಾಡದೆ ಪ್ರತಿ ವಾರ ಕೂಡ ಕರೆ ಮಾಡಿ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಎಸ್, ಮಂಗಳೂರು ಜ್ಯುವೆಲ್ಸ್ನ ಆಭರಣವನ್ನು ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. ಜೊತೆಗೆ ನಾವೀಗ ಒಂದು ಜುಮ್ಕಾ ಮಾಡಿಸ್ಕೊಳ್ಬೇಕು ಅಂತಂದ್ರೂ ನಮಗೆ ಜುಮ್ಕಾ ತಗೊಳ್ಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ನಾನು ನೋಡಿದ ಹಾಗೆ, ನನಗೆ ಸಿಕ್ಕ ರಿವ್ಯೂ ಹಾಗೆ ಒಂದು 3 ಪವನ್ ಆದರೂ ಬೇಕಾಗುತ್ತೆ ಒಂದು ಜುಮ್ಕಾಗೆ. ಆದರೆ 1.5 ಪವನ್ಗೆ ಕೂಡ ಅಷ್ಟೇ ತೂಕ ಕಾಣಿಸುವಂತಹ, ಅಷ್ಟೇ ಚೆನ್ನಾಗಿ ಡಿಸೈನ್ ಇರುವಂತಹ ಜುಮ್ಕಾಗಳು ಕೂಡ ಮಂಗಳೂರು ಜ್ಯುವೆಲ್ಸಲ್ಲೇ ಸಿಗುತ್ತೆ. ಸೊ ನಮ್ಮ ಮದುಮಕ್ಕಳಿಗೆ ಒಂದು ಆಸೆ ಇರುತ್ತೆ ಜುಮ್ಕಾ ಬೇಕು ಅನ್ನೋ ಥರ. ಆದರೆ ಹೇಗೆ ತೊಗೊಳ್ಳೋಣ, ಅದು ತುಂಬ ಹೆವಿ ಆಗುತ್ತೆ ಅಂತ. ಆದರೆ ನಾವೇನು ಗೆಸ್ ಮಾಡಿರ್ತೀವೋ ಅದಕ್ಕಿಂತ ಅರ್ಧ ಬೆಲೆಗೆ ನಮ್ಗೆ ಅದನ್ನು ತಗೊಳ್ಬೋದು. ಅದೇ ಅಲ್ಲದೆ ನಮ್ಮ ಒಂದು ಈ ಕಾರ್ಯಕ್ರಮದ ಕಾಲರ್ ಆಗಿದ್ದರೆ ಅಥವಾ ನಮ್ಮ ವೀಕ್ಷಕರಾಗಿದ್ದರೆ ನಿಮಗೆ ಇನ್ನೂ ಸ್ಪೆಷಲ್ ಡಿಸ್ಕೌಂಟನ್ನು ಮಂಗಳೂರು ಜ್ಯುವೆಲ್ಸ್ ಅವರು ಕೊಡ್ತಾ ಇದ್ದಾರೆ. ಎಸ್, ಎಲ್ಲರೂ ಕಾಲ್ ಮಾಡಿದಂಥ ಇಷ್ಟು ಜನ ಕೂಡ ಕಾರ್ಯಕ್ರಮದ ಕೊನೆಗೆ ಕಾಯ್ತಾ ಇರ್ತಾರೆ. ಯಾಕಂದರೆ ಎಷ್ಟಿರ್ಬೋದು ಈ ಬ್ರಾಸ್ಲೆಟ್ನ ಬೆಲೆ ಅಂತ. ಒಂದು ಕಡೆ ನಾವು ಅದೃಷ್ಟಶಾಲಿಗಳ ಅಂತ ಗೆಸ್ ಮಾಡೋದಕ್ಕಿಂತನೂ, ಅದಕ್ಕೋಸ್ಕರ ಕಾಯೋದಕ್ಕಿಂತ ಜಾಸ್ತಿನೂ ಡಿಸೈನ್ ಇಷ್ಟಾಗಿ ಬೆಲೆ ಎಷ್ಟಿರಬಹುದು ಅಂತ ಕಾಯೋರು ತುಂಬ ಜನ ಇರ್ತಾರೆ. ಆಲ್ಮೋಸ್ಟ್ ನಾನು ಅನ್ಕೊಳ್ತೀನಿ ಇವತ್ತು ಹೇಳಿರುವಂಥ ಪ್ರೈಸ್ಗಳು ಒಂದಕ್ಕೊಂದು ಹತ್ರ ಇರುವಂಥ ಪ್ರೈಸ್ಗಳೇ ಇತ್ತು. ಸೊ ಜೊತೆಗೆ ಒಂದು ಅದ್ಭುತವಾದಂತಹ ವಿನ್ಯಾಸ ಇರುವಂಥ, ಡಿಸೈನ್ ಇರುವಂಥ ಬ್ರಾಸ್ಲೈಟನ್ನು ಇವತ್ತು ಮಂಗಳೂರು ಜ್ಯುವೆಲ್ಸ್ ಅವರು ನಮಗೆ ತೋರಿಸಿದ್ದಾರೆ. ಸೊ ಡಿಸೈನ್ ಇಷ್ಟ ಆಗಿ ಹೆಚ್ಚಿನವರು ಕಾಲನ್ನು ಮಾಡಿದ್ದಾರೆ. ಸೊ ನಿಮ್ಗೆ ಏನಾದರೂ ಬ್ರಾಸ್ಲೈಟ್ ತೊಗೊಳ್ಬೇಕು ಅಂತ ಇದ್ದರೆ ನೋಡಿ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಡಿಸೈನನ್ನು ಪಕ್ಕ ನೋಡುವಂತಹ ಒಂದು ಚಾನ್ಸ್ ಕೂಡ ಸಿಕ್ಕಿದೆ. ಅದರಲ್ಲಿಯೂ ಕೂಡ ನಮ್ಮ ಪುರುಷರಿಗೆ ಒಂದು ಈ ಥರ ಒಂದು ಜ್ಯುವೆಲ್ರಿಯನ್ನು ತೋರಿಸ್ಬೇಕು ಅಂತ ಮಂಗಳೂರು ಜ್ಯುವೆಲ್ಸ್ ಅವರು ಮನಸ್ಸನ್ನು ಮಾಡಿದ್ದಾರೆ. ನಮ್ಮ ಪುರುಷರು ಕೂಡ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಯನ್ನು ಮಾಡಿದ್ದಾರೆ, ಜ್ಯುವೆಲ್ರಿಯನ್ನು ಕೂಡ ಇಷ್ಟಪಟ್ಟಿದ್ದಾರೆ. ಎಸ್, ಇವಾಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಾವು. ನಮಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ, ಎಷ್ಟಿರಬಹುದು ಈ ಒಂದು ಬ್ರಾಸ್ಲೈಟ್ನ ತೂಕ ಹಾಗೆ ಬೆಲೆ ಅಂತ, ಹಾಗೆ ಯಾರು ವಿನ್ನರ್ ಇರಬಹುದು ಅಂತ. ಯಾಕಂದರೆ ತುಂಬ ಬೇರೆ ಬೇರೆ ಬೆಂಗಳೂರಿಂದ, ಕಡಬದಿಂದ, ಜೊತೆಗೆ ಮಂಗಳೂರಿಂದ, ಸುಳ್ಯದಿಂದ, ಪುತ್ತೂರಿಂದ ಕರೆಗಳು ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ಹಾಗಾಗಿ ಎಲ್ಲಿಯವರು ಈ ಒಂದು ಅದೃಷ್ಟದ ಪರೀಕ್ಷೆಯಲ್ಲಿ ಇವತ್ತು ವಿನ್ ಆಗಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಎಸ್, ನೋಡೋಣ ಹಾಗಾದರೆ ಯಾರು ನಮ್ಮ ಇವತ್ತಿನ ವಿನ್ನರ್ ಅಂತ. ಎಸ್, ಮೊದಲನೇದಾಗಿ ನಾವು ಚಿನ್ನದ ತೂಕವನ್ನು ತಿಳ್ಕೊಳ್ಳೋದಾದರೆ, ಈ ಒಂದು ಬ್ರಾಸ್ಲೈಟ್ ತುಂಬ ಹೆವಿ ಅಂತ ಕಂಡ್ರೂ ಕೂಡ, ಒಂದು ಗ್ರ್ಯಾಂಡ್ ಡಿಸೈನ್ ಆಗಿ ನಮಗೆ ಕಂಡ್ರೂ ಕೂಡ ಇದರ ಚಿನ್ನದ ತೂಕ 15 ಗ್ರಾಮ್ 180 ಮಿಲಿ ಇದೆ. ಎಸ್, ಇದರ ಚಿನ್ನದ ತೂಕ ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ, ಆದರೆ ಡಿಸೈನ್ ತುಂಬ ಚೆನ್ನಾಗಿದೆ. ಎಸ್, ಇದರ ಬೆಲೆಯನ್ನು ತಿಳ್ಕೊಳ್ಳುವಂತಹ ಸಮಯ. ಇದರ ಬೆಲೆ 2,40,400 ರೂಪಾಯಿ. 5 ಲಕ್ಷ ಅಂತ ಹೇಳಿದವರು ಏನಾದರೂ ತಗೊಳ್ಬೇಕು, ಈ ಒಂದು ಡಿಸೈನ್ ಇಷ್ಟ ಆಗಿದೆ ನಮಗೆ, ಈ ಜ್ಯುವೆಲ್ರಿ ಬೇಕು ಅಂತಂದರೆ ನೋಡಿ, ನೀವು ಹೇಳಿರುವ ಬೆಲೆಗಿಂತ ಅರ್ಧದಷ್ಟು ಬೆಲೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಸೊ ಡಿಸೈನ್ ಏನಾದರೂ ಇಷ್ಟ ಆಗಿದ್ದರೆ 2,40,400 ರೂಪಾಯಿಗೆ ಈ ಒಂದು ಬ್ರಾಸ್ಲೈಟ್ ಸಿಗ್ತಾ ಇದೆ. ಜೊತೆಗೆ ನಮ್ಮ ಕಾಲರ್ ಆಗಿದ್ದರೆ ಅಥವಾ ನಮ್ಮ ವೀಕ್ಷಕರಾಗಿದ್ದರೆ ಇನ್ನೂ ಡಿಸ್ಕೌಂಟು ನಿಮಗೆ ಮಂಗಳೂರು ಜ್ಯುವೆಲ್ಸಲ್ಲಿ ಸಿಗುತ್ತೆ. ಸೊ ಈಗಲೇ ನಿಮ್ಗೇನಾದರೂ ತಗೊಳ್ಬೇಕು ಅಥವಾ ಮುಂದೆ ಫಂಕ್ಷನ್ ಇದೆ ಅಂತಂದರೆ ಒಂದ್ಸಲ ವಿಸಿಟ್ ಮಾಡಿ, ಅಡ್ವಾನ್ಸ್ ಮಾಡಿ ಕೂಡ ನೀವು ಬರಬಹುದು. ಎಸ್, ಈಗ ನಮ್ಮ ಲಕ್ಕಿ ವಿನ್ನರ್ ಯಾರು ಅಂತ ತಿಳ್ಕೊಳ್ಳುವಂತಹ ಸಮಯ. ಎಸ್, ಮಂಗಳೂರಿಂದ ಗಿರಿಜಾ ಅವರು ಕಾಲ್ ಮಾಡಿ ಹೇಳಿದ್ದಾರೆ ಈ ಒಂದು ಬ್ರಾಸ್ಲೈಟ್ನ ಬೆಲೆ 2,45,000 ಅಂತ. ಪಕ್ಕಾ ಸಮೀಪ ಬೆಲೆಯನ್ನು ಗೆಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಸ್, ಅವ್ರಿಗೇನೋ ಚಿನ್ನದ ಬಗ್ಗೆ ತುಂಬ ಆಸಕ್ತಿ ಕೂಡ ಇರಬೇಕು. ಒಂದು ನಿಖರವಾದ ಬೆಲೆಯನ್ನು ಗೆಸ್ ಮಾಡುವಂತಹ ಸಮೀಪ ಬೆಲೆ, ಒಂದಷ್ಟು ವ್ಯತ್ಯಾಸ ಬಿಟ್ಟರೆ ಸಮೀಪವಾದ ಬೆಲೆಯನ್ನು ಗಿರಿಜಾ ಅವ್ರು ಗೆಸ್ ಮಾಡಿದ್ದಾರೆ. ಎಸ್, ಇವತ್ತಿನ ಈ ಒಂದು ಕಾರ್ಯಕ್ರಮದ ವಿನ್ನರ್ ನಮ್ಮ ಮಂಗಳೂರಿನ ಗಿರಿಜಾ ಅವರು. ಮೇಡಮ್, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಪ್ರತಿ ವಾರ ಕೂಡ ಕರೆಯನ್ನು ಮಾಡಿ ಹಾಗೆ ಒಳ್ಳೊಳ್ಳೆ ಡಿಸೈನ್ನ ಆಭರಣಗಳನ್ನು ಮಂಗಳೂರು ಜ್ಯುವೆಲ್ಸ್ ಅವರು ತೋರಿಸ್ತಾ ಇರ್ತಾರೆ. ಸೊ ನಿಮಗೆ ಡಿಸೈನನ್ನು ನೋಡೋದಕ್ಕೂ ಕೂಡ ಒಂದು ಒಳ್ಳೆಯ ಅವಕಾಶ. ಎಸ್, ಕಾಲ್ ಮಾಡಿರುವ
ಮಾಡಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಜೊತೆಗೆ ಯಾರೆಲ್ಲ ಫಸ್ಟ್ ಕಾಲರ್ ಆಗಿದ್ದೀರಾ ನಿಮಗೆ ಕೂಡ ಒಂದು ವಿಶೇಷವಾದ ಬಹುಮಾನ ಮಂಗಳೂರು ಜುವೆಲ್ಸ್ ಕಡೆಯಿಂದ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಕರೆ ಮಾಡಿರುವಂಥ ಎಲ್ಲರಿಗೂ ಕೂಡ, ಯಾರು ನಿಖರವಾದ ಬೆಲೆಯನ್ನು ಗೆಸ್ ಮಾಡಲಿಲ್ಲ ಅಂತಂದ್ರೂ ಬೇಜಾರಾಗಬೇಡಿ, ನಿಮ್ಮನ್ನು ಕೂಡ ನಿರಾಶರನ್ನಾಗಿಸದೆ ನಿಮಗೂ ಕೂಡ ಒಂದು ಸ್ಪೆಷಲ್ ಗಿಫ್ಟನ್ನು ಮಂಗಳೂರು ಜುವೆಲ್ಸ್ ಅವರು ಕೊಡ್ತಾ ಇದ್ದಾರೆ. ಸೊ ಮಿಸ್ ಮಾಡದೆ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ನನಗೆ ರಿವ್ಯೂವನ್ನು ನೀವು ಖಂಡಿತವಾಗ್ಲೂ ಕೊಡಲೇಬೇಕು. ಎಸ್, ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಂಗಳೂರು ಜುವೆಲ್ಸ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಲ್ಲಿನ ಸೇಲ್ಸ್ ಎಕ್ಸಿಕ್ಯೂಟಿವ್ ದಿವ್ಯಾ ಅವರಿದ್ರು. ಅವರಿಗೆ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದಗಳನ್ನ ಹೇಳಲೇಬೇಕು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಈ ದಿನದ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಸಂಜೆ 6:30ಕ್ಕೆ ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನೆಲಲ್ಲಿ ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರ ಆಗುತ್ತೆ. ಪ್ರತಿ ಶುಕ್ರವಾರ ಸಂಜೆ 6:30ಕ್ಕೆ ಮಿಸ್ ಮಾಡದೆ ಕಾಲ್ ಮಾಡಿ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿ, ಹಾಗೆ ಮಂಗಳೂರು ಜುವೆಲ್ಸ್ನ ವೆರೈಟಿ ಆಭರಣಗಳನ್ನು ನೋಡಿ ಕಣ್ತುಂಬಿಕೊಳ್ಳಿ. ಎಸ್, ಮತ್ತೆ ಮುಂದಿನ ಶುಕ್ರವಾರ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.